ಲಾಂಚ್ಗೆ ಸ್ವಾಗತ. ನಾನಂಜು. ಎಸ್, ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಲಾಲಾಜಿ ಮೆಂಡನ್ ಅವರು, ಮಾಜಿ ಶಾಸಕರು. ಮೊದಲದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ನೇರವಾಗಿ ಪ್ರಶ್ನೆಗೆ ಹೋಗ್ತೀನಿ. ರಾಜಕೀಯ ಜೀವನದ ಅಲ್ಲಿಂದ ಇಲ್ಲಿಯ ತನಕ ಹಾದಿ ಹೇಗಿತ್ತು? ನಾನು ಹವ್ಯಾಸಿಯಾಗಿ ಇದು ಪ್ರಾರಂಭ ಆಗಿತ್ತು. ಇದನ್ನು ವೃತ್ತಿಪರ ಉದ್ಯೋಗ ಅಂತಲಲ್ಲ, ಮತ್ತೊಂದು ಆಕಸ್ಮಿಕವಾಗಿ ಈ ಕ್ಷೇತ್ರದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ಯಾಕಂದರೆ ಆಗ ನಮ್ಮ ಕಾಪು ಕ್ಷೇತ್ರ ಭಾಳ ಕಠಿಣ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರಿಂದ ಬೇರೆ ಬೇರೆ ನನಗಿಂತ ಮೊದಲಿದ್ದಂಥ ಚುನಾವಣೆ ಸ್ಪರ್ಧೆ ಮಾಡಿದಂಥ ಕೆಲವು ಅಭ್ಯರ್ಥಿಗಳ ಪ್ರಭಾವದಿಂದಾಗಿ ನಾನು ಕೂಡ ಅವರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಕಾರ್ಯ ಮಾಡ್ತಾಯಿದ್ದೆ. ಕ್ರಮೇಣ ಅದು ಮುಂದೆ ಹೋಗುವಾಗ ಆ ಕ್ಷೇತ್ರದಲ್ಲಿ ಅಷ್ಟೊಂದು BJPಗೆ ಬೆಂಬಲ ಇದ್ದಂಥ ಸ್ಥಿತಿ ಇರಲಿಲ್ಲ. ಆಗ ಇದ್ದದರಲ್ಲಿ ನಾವು ತೃಪ್ತಿ ಪಡ್ಕೊಂಡು ಸಂಘಟನೆಗೆ ತುಂಬ ಆದ್ಯತೆ ಕೊಟ್ಟಿದ್ದೇವೆ. ನಾನು ಶಾಸಕನಾಗೋ ಮೊದಲು ಕೂಡ ನನಗಿಂತ ಮೊದಲು ಸ್ಪರ್ಧೆ ಮಾಡಿದಂಥ 1989ರಲ್ಲಿ ಬರೀ 2,500 BJP ಮತ ಇತ್ತು. ಆಗ ಎಲ್ಲ ನಮಗೆ ನಮ್ಮ ಪಕ್ಷವನ್ನು ಕೂಡ ಬಾಕಿಯವರೆಲ್ಲ ಭಾಳ ಒಂದು ಬೇರೆ ಬೇರೆ ದೃಷ್ಟಿಕೋನದಿಂದ, ಯಾಕಂದರೆ BJP ಆಗ ಸ್ಪರ್ಧಾ ಕಣದಲ್ಲೇ ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ನಾವು ಪಕ್ಷವನ್ನು ಸಂಘಟಿಸಿಕೊಂಡು ಮುನ್ನಡೆಸ್ಕೊಂಡು ಬಂದಿದ್ದೇವೆ. ನಾನು 1994ರಲ್ಲಿ ಮೊದಲ ಬಾರಿಗೆ BJP ಸ್ಪರ್ಧೆ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಸಂಘಟನೆಗೆ ಮತ್ತು ಆಗ ಕಠಿಣ ಸ್ಥಿತಿ ಇದ್ದರೂ ಕೂಡ ಸ್ಪರ್ಧೆಗೆ ನಮ್ಮ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆ ಪಟ್ಟಾಗ ನಾನು ಸ್ಪರ್ಧೆಗೆ ಮುಂದೆ ಬಂದು ಸ್ಪರ್ಧೆ ಮಾಡಿ ಬರೀ 1,558 ಓಟು ಅಂತರದಲ್ಲಿ ನಾನು ಪ್ರಥಮ ಚುನಾವಣೆಯಲ್ಲೇ ಭಾಳ ಅಲ್ಪ ಅಂತರದಲ್ಲಿ ಸೋತಿದ್ದೆ. ಆದರೂ ಸಂಘಟನೆ ನಿರಂತರವಾಗಿ ಬೆಳೆಸ್ಕೊಂಡು ಬಂದಿದ್ದೇನೆ. ಮತ್ತು 2 ಬಾರಿ ಶಾಸಕನಾಗಿ ಕೂಡ ಸ್ಪರ್ಧೆ ಮಾಡಿ ಗೆದ್ದಿದ್ದೇನೆ. ಅದರಲ್ಲಿ ಒಟ್ಟು ಇದುವರೆಗೆ 5 ಬಾರಿ ಸ್ಪರ್ಧೆ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಇನ್ನಷ್ಟು ಬಲಾಢ್ಯ ಮಾಡಲಿಕ್ಕೆ ನಮ್ಮೆಲ್ಲ ಪಕ್ಷದ ಪ್ರಮುಖರು, ಕಾರ್ಯಕರ್ತರು, ಮತದಾರರು ಎಲ್ಲ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದನ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೇನೆ. ಲಾಲಾಜಿಯವರು ಅಂದರೆ ಬಹುಶಃ 2 ಸತಿ ಶಾಸಕರಾಗಿದ್ದೀರಿ. ಸೊ ಈ ಒಂದು 2 ಸತಿ ಶಾಸಕರಾಗಿದ್ದುಕೊಂಡು ಜನರಿಗೆ ಯಾವ ರೀತಿಯಾದಂತಹ ಉಪಯೋಗವಾದಂತಹ ಕಾರ್ಯಗಳನ್ನು ಮಾಡಿದ್ದೀರಾ? ತಮ್ಗೆ ಅನಿಸ್ತದ ನಾನು ಶಾಸಕನಾಗಿದ್ದುಕೊಂಡು ಜನರಲ್ಲಿ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿದ್ದೀನಿ, ಜನರಿಗೆ ಬೇಕಾದಂತಹ ಜನೋಪಯೋಗಿ ಕೆಲಸಗಳನ್ನು ಮಾಡಿದ್ದೀನಿ ಅಂತ ತಮ್ಗೆ ಅನಿಸ್ತಾ ಇದೆಯಾ? ಯಾಕಂದರೆ ನಮ್ಮ ಕಾಪು ಕ್ಷೇತ್ರ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಆಗುವ ಮೊದಲು 22 ಗ್ರಾಮ ಪಂಚಾಯತ್ ಇತ್ತು. ಪೂರ್ತಿ ಗ್ರಾಮಾಂತರ ಪಂಚಾಯತ್. ಯಾಕಂದರೆ ನಮಗೆ ಯಾವುದೇ ಪಟ್ಟಣ ಸೌಲಭ್ಯ ಇರಲಿಲ್ಲ. 22 ಗ್ರಾಮ ಪಂಚಾಯತ್ ಇತ್ತು ಆಗ. ಆ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ನಾನು ಶಾಸಕನಾಗಿ ಬಂದಾಗ ತುಂಬ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ. ಬಹುಶಃ ಸನ್ಮಾನ್ಯ BS ಯಡಿಯೂರಪ್ಪರವರ ಮುಖ್ಯಮಂತ್ರಿ ಅವಧಿಯಲ್ಲಿ ನಮಗೆ ಒಂದು ಸುವರ್ಣ ಯುಗ ಅದು. ಅಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದನ್ನು ಸದ್ಬಳಕೆ ಮಾಡಿದ್ದೇವೆ. ಒಳ್ಳೆಯ ಕಾಮಗಾರಿ ಸಿಕ್ಕಿದೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೂಡ ಮಹತ್ತರವಾದ ಪಾತ್ರ ವಹಿಸಿದೆ. ಕ್ಷೇತ್ರದ ಹಿಂದೆ ನಾನು 1 ಬಾರಿ ಕಡಪಾಡಿಯಿಂದ ಆ ಭಾಗದಲ್ಲಿ ಮೂಡುಬೆಳ್ಳೆ ಮತ್ತು ಮುಣಕೂರು, ಸಚ್ಚೇರಿಪೇಟೆ, ಬೆಳ್ಮಣಿ ಇನ್ನೂ ಎಲ್ಲ ಇತ್ತು ಮೊದಲ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ. ಆನಂತರ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ನಮಗೆ ಮತ್ತೆ ಉಡುಪಿ ಪರಿಸರದ ಒಂದು 7 ಪಂಚಾಯತ್ ಬಂತು, ಮತ್ತು ಬ್ರಹ್ಮಾವರ ಪರಿಸರದ ಒಂದು 3 ಪಂಚಾಯತ್ ಬಂತು. ಹಾಗೆ ಈ ಭಾಗದಲ್ಲಿ ಒಟ್ಟುಗೊಂದು 21 ಪಂಚಾಯತ್ ನಮಗೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಆಯಿತು. ನನ್ನ ಅವಧಿಯಲ್ಲಿ ಮಣಿಪಾಲದ ಪಕ್ಕದಲ್ಲಿರುವಂಥ ಸುವರ್ಣ ನದಿಗೆ 2 ಕಡೆ ಬೆಳ್ಳಂಪಳ್ಳಿ, ಪರಿಕ, ಆತ್ರಾಡಿ ಸೇತುವೆ ಆಯಿತು. ಒಂದು ಸುಮಾರು 6 ಕೋಟಿಯ ಸೇತುವೆ ಅದು. ಇನ್ನೊಂದು ಬಜೆ ಹಿರಿಯಡ್ಕ ಸೇತುವೆ ಆಯಿತು, ಅದು ಕೂಡ ಸುಮಾರು 4.25 ಕೋಟಿದು. ಹೀಗೆ 2 ದೊಡ್ಡ ಸೇತುವೆಗಳು ಬಹಳವಾದ ಜನರ ಆಶೋತ್ತರಗಳಿಗೆ ಬಹಳವಾದ ಕನಸನ್ನು ನನಸು ಮಾಡುವ ರೀತಿಯಲ್ಲಿ ಆ ಒಂದು ಸೇತುವೆ ಮಾಡಿ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಯಾಕಂದರೆ ಮಣಿಪಾಲ ಒಂದು ಅಂತಾರಾಷ್ಟ್ರೀಯ ನಗರ. ಇದಕ್ಕೆ ಹತ್ತಿರ ಇರುವಂಥ ಒಂದು ಗ್ರಾಮ ಯಾವುದೇ ಒಂದು ವಾಹನ ಸೌಲಭ್ಯದ ಅಥವಾ ಜನರು ಅದರಿಂದ ವಂಚಿತರಾಗಿದ್ದರು. ಅದಕ್ಕೆ ನದಿ ಜೋಡಣೆ ಮಾಡುವ ಒಂದು ಸೇತುವೆ ತುಂಬ ಸಹಕಾರಿಯಾಗಿ ಆ ಭಾಗದಲ್ಲಿ ಅಭಿವೃದ್ಧಿ ಆಯಿತು. ಅದೇ ರೀತಿಯಲ್ಲಿ 2 ಸರ್ಕಾರಿ ಪದವಿ ಕಾಲೇಜು ಕಟ್ಟಡ ಹಿರಿಯಡ್ಕ ಮತ್ತು ಕಾಪು ಅಲ್ಲಿ, 2 ITI ವಿದ್ಯಾಕೇಂದ್ರಗಳು, ಸುಮಾರು 3,60,60,00,000 2 ಅಂಥ ಕಟ್ಟಡ, ಒಂದು ಪೆರಡೂರಲ್ಲಿ, ಒಂದು ರಾಜೀವ್ ನಗರದಲ್ಲಿ, ಅಲೆಯೂರಲ್ಲಿ. ಈ ರೀತಿಯ ತುಂಬ ಅಭಿವೃದ್ಧಿ ಕಾಮಗಾರಿಗೆ ನನ್ನ ಕೊಡುಗೆ ಕೊಟ್ಟಿದ್ದೇನೆ. ಸರ್ಕಾರ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಶಾಲಾ ಕಾಲೇಜು ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ತುಂಬ ರೀತಿಯ ಅಭಿವೃದ್ಧಿ ಕಾಮಗಾರಿ ನನ್ನ ಅವಧಿಯಲ್ಲಿ ಆಗಿದಂಥ ಒಂದು ತೃಪ್ತಿ ಇದೆ. ಆ ಒಂದು ಸಮಯದಲ್ಲಿ ಬಹಳಷ್ಟು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ತನ್ನದೇ ಆದ ಒಂದು ನೆಲೆಗಟ್ಟಿನಲ್ಲಿ ಒಂದು ರೀತಿಯಾದಂಥ ಸ್ಟ್ರಾಂಗ್ ಪಕ್ಷವಾಗಿ ಹೊರಹೊಮ್ಮಿತ್ತು. ತಾವು BJPಯನ್ನೇ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ನಾನು ಮೂಲತಃ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ನಾನು ಅದನ್ನು ಇಷ್ಟಪಟ್ಟು ನಾನು ಅದರ ಜೊತೆಗೆ ಸಂಪರ್ಕದಲ್ಲಿದ್ದೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ರಾಜಕೀಯ ಕ್ಷೇತ್ರದ ಅಂಗವಾಗಿ ಹಿಂದೆ ಭಾರತೀಯ ಜನಸಂಘ ಇತ್ತು, ಆನಂತರ ಭಾರತೀಯ ಜನತಾ ಪಾರ್ಟಿ ಆಯಿತು. 1980 ಏಪ್ರಿಲ್ 6ರಿಂದ ಭಾರತೀಯ ಜನತಾ ಪಾರ್ಟಿ ಎಂಬ ಹೆಸರಿಂದ ಕಮಲದ ಚಿಹ್ನೆಯಲ್ಲಿ ಪಕ್ಷ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಹೋಯಿತು. ಆ ಹಿನ್ನೆಲೆಯಲ್ಲಿ ನಮಗೆ ಇಷ್ಟವಾದಂಥ ಮತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತ, ಲಾಲ್ ಕೃಷ್ಣ ಅದ್ವಾನಿ ಅಂತ ಬಹಳ ಒಳ್ಳೊಳ್ಳೆಯ ನಾಯಕರ ಆ ಪಕ್ಷದಲ್ಲಿದ್ದರು. ಹಾಗಾಗಿ ಅವರೆಲ್ಲ ಆದರ್ಶವನ್ನು ನಾವು ಮೈಗೂಡಿಸಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಯಿತು. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಕೂಡ ಸನ್ಮಾನ್ಯ BS ಯಡಿಯೂರಪ್ಪರವರು, BB ಶಿವಪ್ಪರು, ಹೀಗೆ ತುಂಬ ಜನ ರಾಜ್ಯದ ನಾಯಕರು ಕೂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಡಾಕ್ಟರ್ VS ಆಚಾರ್ಯ ಅಂತ ಹಿರಿಯ ರಾಜಕಾರಣಿಗಳು, DV ಸದಾನಗೌಡರಂಥವರು, ಹೀಗೆ ತುಂಬ ಜನ ಪ್ರಭಾವ ಬೀರುವಂಥ ಒಳ್ಳೆಯ ನಾಯಕತ್ವ ನಮಗಿತ್ತು. ಆ ನಾಯಕತ್ವದ ಒಂದು ಗರಡಿಯಲ್ಲಿ ಪಳಗಿದವರು ನಾವು. ನಮ್ಮ ಉಡುಪಿಯಲ್ಲಿ ಕೂಡ ಹಿರಿಯರಾದ ಸೋಮಶೇಖರ ಭಟ್ರವರು, ಸನ್ಮಾನ್ಯ ಗುಜ್ಜಾಡಿ ಪ್ರಭಾಕರ್ ನಾಯಕರವರು ನಮಗೆ ತುಂಬ ಮಾರ್ಗದರ್ಶನ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ನಮಗೆ ಇಷ್ಟವಾಯಿತು. ಖಂಡಿತವಾಗಿ ಅದನ್ನು ದೇಶದ ಒಂದು ಅತ್ಯುನ್ನತ ಸ್ಥಾನಮಾನಕ್ಕೆ ಇವತ್ತು ಬಂದು ನಿಂತಿದೆ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು. ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಆ ಒಂದು ದೇಶದ ದೊಡ್ಡ ಹುದ್ದೆಯನ್ನು ಅಲಂಕರಿಸಿಕೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ, ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ದಾರೆ. ಕಳೆದ ಬಾರಿ ಕೆಲವು ಮತಗಳಿಂದ ತಾವು ಸೋಲನ್ನುಂಡಿದ್ದೀರಿ. ಸೊ ಇದಕ್ಕೆ ಕಾರಣ ಏನು? ರಾಜಕೀಯದಲ್ಲಿ ಸೋಲು ಗೆಲುವಿಗೆ ಹಲವಾರು ಕಾರಣ ಇರ್ತದೆ. ಮುಖ್ಯವಾಗಿ ಬೇರೆ ಬೇರೆ ಕಾರಣ ಇರ್ಬೋದು. ಕೆಲವೊಂದು ಅಂಶಗಳನ್ನು ಗಮನಿಸೋದಾದರೆ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಕೂಡ ಸ್ವಲ್ಪ ಆಂತರಿಕ ಸಮಸ್ಯೆ ಇತ್ತು, ಗೊಂದಲ ಇತ್ತು. ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲಿ ನಾವು ಸ್ವಲ್ಪ ನಮ್ಮಲ್ಲಿ ನಾವು ಎಡವಿದ್ದೇವೆ ಅಂತ ನಮಗೆ ಅನಿಸ್ತದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನು ಒಂದು ಸರಿದೂಗಿಸುವಂಥ ಪ್ರಯತ್ನ ಈಗ ಆಗ್ತಾಯಿದೆ. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಹಾಗಾಗಿ ಮತ್ತೆ ಪಕ್ಷಕ್ಕೊಂದು ಉಜ್ವಲ ಭವಿಷ್ಯವಿದೆ. ಖಂಡಿತವಾಗಿ ಈ ಬಾರಿ BJP ಎಂಬ ನಮ್ಮ ಧ್ಯೇಯವಾಕ್ಯದೊಂದಿಗೆ BJP ಖಂಡಿತವಾಗಿ ಈ ಸಲ ಕರ್ನಾಟಕದಲ್ಲಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸೌಧದಲ್ಲಿ ನಮ್ಮ ಆಡಳಿತ ಖಂಡಿತವಾಗಿ ಬರ್ತಾ ಎಂಬ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಬಾರಿ ಹೈಕಮಾಂಡ್ನಿಂದ ತಮಗೇನೆ ಟಿಕೆಟ್ ಆಗುವಂತಹ ಸುದ್ದಿಗಳಿದೆ. ನಾನು ಪಕ್ಷಕ್ಕೊಬ್ಬ ಪ್ರಾಮಾಣಿಕ ಸ್ವಯಂ ಸೇವಕನಾಗಿ ಕೆಲಸ ಕಾರ್ಯ ಮಾಡಿದ್ದೇನೆ, ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ಕಷ್ಟ ಕಾಲದಲ್ಲಿ ಪಕ್ಷದ ಜೊತೆಗೆ ಇದ್ದೆ. ಆ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ನಮ್ಮ ಮೇಲೆ ಕೂಡ ಪಕ್ಷದ ಹಿರಿಯರು ಅಥವಾ ಕಾರ್ಯಕರ್ತರು, ಮತದಾರರು ಇಟ್ಟ ವಿಶ್ವಾಸಕ್ಕೆ ಸರಿಯಾಗಿ ಸ್ಪಂದಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೇನೆ. ಹಿರಿಯರು ಒಂದು ಒಳ್ಳೆಯ ತೀರ್ಮಾನ ತಗೊಳ್ತಾರೆ ಅಂತ ಭಾವನೆ ಇದೆ. ಅಂಥ ಭಾವನೆಯ ಜೊತೆಗೆ ನನಗೆ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ನಾನು ಹಿಂದೆ ಕೂಡ ಒಳ್ಳೆಯ ಸೇವೆಯನ್ನು ಮಾಡಿದ್ದೇನೆ. ಅದು ಜನರ ಸೇವೆ ಇರ್ಬೋದು, ಕ್ಷೇತ್ರದ ಸೇವೆ ಇರ್ಬೋದು, ಪಕ್ಷದಲ್ಲಿ ಕೂಡ ನಾನು ಗುರುತಿಸುವಂಥ ಕೆಲಸ ಕಾರ್ಯ ಮಾಡಿ ಪಕ್ಷದ ಎಲ್ಲ ಕಷ್ಟ ಸುಖಗಳಿಗೆ ಕೂಡ ನಾನು ನಿರಂತರವಾಗಿ ಪಕ್ಷ ಜೊತೆ ಇದ್ದೆ. ಕಳೆದ ಒಂದು 35-40 ವರ್ಷದಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಾಯಿದ್ದೇನೆ. ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ದುಡಿದು ಇವತ್ತು ಇಂಥ ಒಂದು ಅವಕಾಶವನ್ನು ನನಗೆ ಹಿರಿಯರು ಕೊಟ್ಟಿದ್ದಾರೆ. ಅದು ಸದ್ಬಳಕೆ ಆಗಬೇಕು, ಆಗ್ತಾ ಎಂಬ ವಿಶ್ವಾಸ ಕೂಡ ಇದೆ. ಸೊ ಟಿಕೆಟ್ ಸಿಗುವಂಥದ್ದು ಕನ್ಫರ್ಮ್ ಆಗಿದೆ, ವಿಶ್ವಾಸ ಇದೆ. ಪಕ್ಷದ ನಾಯಕರು ಅದ್ರ ಬಗ್ಗೆ ಖಂಡಿತವಾಗಿ ಒಳ್ಳೆಯ ತೀರ್ಮಾನ ತಗೊಳ್ತಾರಂತೆ ಭಾವನೆ ಇದೆ. ಕಾಪು ಕ್ಷೇತ್ರದಲ್ಲಿ ಬಹುತೇಕ ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು. ಸೊ ನಿಮಗೇನೆ ಟಿಕೆಟ್ ಕೊಡಬಹುದು ಅನ್ನುವಂಥ ಗ್ಯಾರಂಟಿ ಇದೆಯಾ? ಎಲ್ಲ ಪಕ್ಷಗಳು ಕೂಡ ಇದು ಸಾಮಾನ್ಯ. ಯಾಕಂದರೆ ಒಂದು ಹಂತದವರಿಗೆ ಎಲ್ಲರೂ ಪ್ರಯತ್ನ ಮಾಡೋದು ತಪ್ಪೇನಲ್ಲ. ಆದರೆ ಪಕ್ಷದೊಂದು ಯೋಗ್ಯ ತೀರ್ಮಾನ ತಗೊಳ್ತಾರಂತ ನಂಬಿಕೆ ಕೂಡ ಇದೆ. ಯಾಕಂದರೆ ಇದು ಏಕಾಏಕಿ ಪಕ್ಷದಲ್ಲಿ ಆಕಸ್ಮಿಕವಾಗಿ ಬೆಳೆದಂಥ ಪಕ್ಷ ಅಲ್ಲ, ಬಹಳ ಕಠಿಣ ಪರಿಶ್ರಮ ಇದರಲ್ಲಿ ಹಿಂದೆ ಇದೆ. ಯಾಕಂದರೆ ಸಾಕಷ್ಟು ಜನರ ಬೆವರು ಇದೆ, ನೆತ್ತರ ಹರಿಸಿದ್ದಾರೆ, ಎಷ್ಟೋ ಜನರ ಕಾರ್ಯಕರ್ತರು ನಾವು ಕಳ್ಕೊಂಡಿದ್ದೇವೆ. ಅಂಥವರೆಲ್ಲ ತ್ಯಾಗ, ಪರಿಶ್ರಮ ಮತ್ತು ನಾವು ಪಕ್ಷಕ್ಕಾಗಿ ದುಡಿದಂಥ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಬಾರಿ ಖಂಡಿತವಾಗಿ BJPಗೆ ಉಜ್ವಲ ಅವಕಾಶ ಇದೆ. ಆ ಅವಕಾಶ ಯೋಗ್ಯ ಅಭ್ಯರ್ಥಿಗಳಿಗೆ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬಹುದೆಂಬ ಒಂದು ಕಲ್ಪನೆ, ನಂಬಿಕೆ ನನ್ನ ಇಷ್ಟು ವರ್ಷ ರಾಜಕೀಯದ ಅನುಭವದಲ್ಲಿ ನಾನು ಆ ಒಂದು ಶ್ರದ್ಧೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ಖಂಡಿತ ಬರ್ಬೋದು. ಇದರಲ್ಲಿ ಯಶಸ್ವಿ ಕೂಡ ಆಗ್ತೇವೆ ಅಂತ ನಂಬಿಕೆ ಇದೆ. ಲಾಲಾಜಿಯವರಿಗೆ ಸರ್ವಧರ್ಮದ ಬಗ್ಗೆ ಕನಿಕರ ಇದೆ ಅಂತೆ, ಏನು ಹೇಳ್ತೀರಾ? ಎಲ್ಲರೂ ಮಾನವ ಜನ್ಮದಲ್ಲಿ ಎಲ್ಲರೂ ಒಬ್ಬೊಬ್ಬರಲ್ಲಿ ಒಂದೊಂದು ಒಳ್ಳೆಯ ಗುಣ ಇರ್ತದೆ. ಎಲ್ಲ ಧರ್ಮದಲ್ಲಿ ಕೂಡ ಒಳ್ಳೆಯವರಿದ್ದಾರೆ. ಎಲ್ಲರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಸ್ವಭಾವ ನಮ್ಮದಲ್ಲ. ಯಾಕಂದರೆ ಒಳ್ಳೆಯದನ್ನೇ ಖಂಡಿತವಾಗಿ ನಾವು ಸ್ವಾಗತಿಸ್ತೇವೆ ನಮ್ಮ ಜೊತೆಗೆ. ಯಾಕಂದರೆ ಮುಖ್ಯವಾಗಿ ರಾಷ್ಟ್ರೀಯ ವಿಚಾರ ಬಂದಾಗ ಅಥವಾ ನಮ್ಮ ಕ್ಷೇತ್ರದಲ್ಲಿ ಕೂಡ ಅಂಥ ಒಂದು ಸಾಮರಸ್ಯದ ಅವಕಾಶ ನಮ್ಮ ಕಾರ್ಯಕರ್ತರಿಗೆ ಬೆರೆತು ಬಾಳುವಂಥ ಅವಕಾಶ ಸಾಕಷ್ಟು ಜನಕ್ಕೆ ಸಿಕ್ಕಿದೆ. ಅದನ್ನು ಒಳ್ಳೆಯದಕ್ಕೆ ಬಳಸಬೇಕು, ಕೆಟ್ಟದನ್ನು ಖಂಡಿತವಾಗಿ ನಾವು ಖಂಡಿಸಲೇಬೇಕು.
ಒಳ್ಳೆಯದಕ್ಕೆ ನಾವು ಸ್ವಾಗತ ಕೂಡ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲ ಧರ್ಮದಲ್ಲೂ ಕೂಡ ನಮ್ಮ ಮಿತ್ರತ್ವದ ಫ್ರೆಂಡ್ ಸರ್ಕಲ್ನವರು ಇದ್ದಾರೆ, ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ನನ್ನ ಭಾವನೆ. ಕೋಮು ಗಲಭೆಗಳ ವಿಚಾರ ಬಂದರೆ ಲಾಲಾಜಿಯವರು ಫುಲ್ ಸೈಲೆಂಟ್ ಆಗ್ತಾರೆ. ಅಂಥದ್ದೇನಿಲ್ಲ, ಕೋಮು ಗಲಭೆ ನಾವೇನು ಕ್ರಿಯೇಟ್ ಮಾಡೋದಿಲ್ಲ. ಆದರೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಖಂಡಿತವಾಗಿ ಅದಕ್ಕೆ ಪ್ರಾಮಾಣಿಕವಾಗಿ ಅವರ ಜೊತೆಗೆ ಸ್ಪಂದಿಸಿದ್ದೇವೆ. ಇವತ್ತು ಪೊಲೀಸ್ ಕೇಸ್ಗಳಲ್ಲಿ ಕೂಡ ಸಾಕಷ್ಟು ಜನ ತೊಂದರೆ ಆದಾಗ ಅವರಿಗೆ ನ್ಯಾಯ ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಅದು ಎಷ್ಟೋ ಕಾರ್ಯಕರ್ತರನ್ನು ಮಧ್ಯರಾತ್ರಿಯಲ್ಲಿ ಕೂಡ ನ್ಯಾಯಾಧೀಶರ ಮನೆಯಲ್ಲಿ ಕೂಡ ಪ್ರೊಡ್ಯೂಸ್ ಮಾಡುವಂಥ ಅವಕಾಶ ಬಂದಾಗ ಅದರ ಜೊತೆಗೆ ಕೂಡ ನಾವು ಅವ್ರ ಜೊತೆಗೆ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ಕಾರ್ಯಕರ್ತರನ್ನು ಬಿಟ್ಟು ಹಾಕೋದಿಲ್ಲ, ಯಾಕಂದರೆ ಕಾರ್ಯಕರ್ತರೇ BJP ಆಸ್ತಿ ಅಂತ ನಮ್ಮ ನಂಬಿಕೆ. ಲಾಲಾಜಿಯವರು ಸದಾ ನಗುಮುಖದಿಂದ ಇರ್ತಾರೆ. ಈ ಒಂದು ವರ್ತನೆ ಏನಾದರೂ ಚುನಾವಣಾ ಗಿಮಿಕಾ ಅಥವಾ ಹೀಗೇನೆ ನಿಮ್ಮ ವರ್ತನೆ? ನಾವು ಸ್ವಾಭಾವಿಕವಾಗಿ ಎಲ್ಲರ ಜೊತೆಗೆ ಬೆರೆತು ಬಾಳುವಂಥ ಸಮಾಜದ ಜೊತೆಗೆ ಇದ್ದೇವೆ. ಹಾಗಾಗಿ ಅದು ನಕ್ಕರೆ ಅದೇ ಸ್ವರ್ಗ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರೇ ಬಿಗುಮಾನದಿಂದ ಅವರಿಂದ ನಾವು ಒಂದು ವಕ್ರದೃಷ್ಟಿ ನೋಡುವಂಥ ಅಭ್ಯಾಸವೇ ಇಲ್ಲ. ಯಾಕಂದರೆ ಕಾರ್ಯಕರ್ತರು ನಮಗಾಗಿ ದುಡಿದವರು, ನನ್ನ ಪಕ್ಷಕ್ಕಾಗಿ ದುಡಿದವರು. ಅವರಿಗೆ ಯಾವಾಗಲೂ ನಾವು ಬೆಲೆ ಕೊಡಬೇಕು, ಅವರನ್ನು ಗೌರವಿಸಬೇಕು. ಆ ಗೌರವ ಭಾವನೆ ಸದಾ ನಮ್ಮ ಜೊತೆಗೆ ಜಾಗೃತವಾಗಿರ್ತದೆ. ನಮ್ಮ ಕಾರ್ಯಕರ್ತರನ್ನು ಒಳ್ಳೆಯ ಸರಿದಾರಿಯಲ್ಲಿ ಕೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ಮುಂದುವರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಇದ್ದೇವೆ. ಕೋಮುಗಲಭೆ ಆದರೆ BJP ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತದೆ, ಆದರೆ ತಾವು ಮಾತ್ರ ಅದರಿಂದ ಬಹುದೂರ ಉಳಿತೀರಿ. BJP ಕೋಮುಗಲಭೆ ಆಗ್ಲಿಕ್ಕೆ ಕಾಯ್ತಾ ಇರ್ತದ ಅಥವಾ ಆದಂತಹ ಕೋಮುಗಲಭೆಯನ್ನು ಎಲ್ಲೋ ಒಂದು ಕಡೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರತಿ ಬಾರಿ ಪ್ರಯತ್ನ ಪಡ್ತದ? ಅಂಥದ್ದೇನಿಲ್ಲ. ಯಾರು ಕೂಡ ಉದ್ದೇಶಪೂರ್ವಕವಾಗಿ ಅಂಥ ಒಂದು ಘಟನೆಗೆ ಪ್ರೋತ್ಸಾಹ ಖಂಡಿತ ಕೊಡೋದಿಲ್ಲ. ಯಾಕಂದರೆ ನಾವೆಲ್ಲ ಸಮಾಜದ ಜೊತೆಗೆ ಬೆರೆತು ಬಾಳುವವರು. ನಮ್ಮವರು ಕೂಡ ಊರಲ್ಲಿದ್ದಾರೆ, ಪರ ಊರಲ್ಲಿದ್ದಾರೆ, ಪರದೇಶದಲ್ಲಿದ್ದಾರೆ. ಬೇರೆ ಬೇರೆ ಜನರ ಸಹಾಯ ಸಹಕಾರ ಕೂಡ ಬೇಕಾಗ್ತದೆ. ನಾವು ಒಂಟಿ ಜೀವಿಗಳಲ್ಲ. ಯಾಕಂದರೆ ಸಮಾಜದಲ್ಲಿ ಬೆರೆತು ಬಾಳುವಿಕೆ ಕಲಿಬೇಕು, ಗೊತ್ತಿರಬೇಕು. ಮತ್ತು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಕೂಡ ಆ ರೀತಿಯಲ್ಲಿ ನಾವು ಕೊಂಡೊಯ್ಯುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ಕೋಮು ಗಲಭೆಯಿಂದ ನಾವಾಗಿ ಸೃಷ್ಟಿ ಎಲ್ಲಿಯೂ ಕೂಡ ಮಾಡೋದಿಲ್ಲ. ಅನ್ಯಾಯ ಆದಾಗ ಅದನ್ನು ಖಂಡಿಸ್ತೇವೆ. ಖಂಡಿತ ಅದಕ್ಕೆ ಪ್ರತಿರೋಧ ನಮ್ಮದು ಇದ್ದೇ ಇದೆ. ಮೀನುಗಾರಿಕಾ ಸಮಾವೇಶದಲ್ಲಿ ಲಾಲಾಜಿಯವರಿಗೆ ದೂರ ಇಡಲಾಯಿತು ಅನ್ನುವಂಥ ಆಪಾದನೆಗಳಿದೆ. ಒಬ್ಬೊಬ್ಬರ ಒಂದು ದೃಷ್ಟಿಕೋನ ನೋಡ್ತಾರೆ. ನಾವು ನಮ್ಮ ಏನು ಪ್ರಾಮಾಣಿಕವಾಗಿ ನನ್ನ ಇನ್ವಾಲ್ವ್ಮೆಂಟ್ ಅಥವಾ ಸಂಘಟಿಸುವಲ್ಲಿ, ಜನ ತರುವಲ್ಲಿ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿದ್ದೇವೆ. ಯಾರೋ ಒಂದಿಬ್ಬರು ಅದರ ಬಗ್ಗೆ ಸ್ವಲ್ಪ ನಮ್ಮನ್ನು ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಭಾವನೆ. ಯಾಕಂದರೆ ನಾನು ಹಿಂದೆ ರಾಷ್ಟ್ರೀಯ ಮೀನುಗಾರ ಪ್ರಕೋಷ್ಠದಲ್ಲಿ ಸಹ ಸಂಚಾಲಕನಾಗಿ ರಾಷ್ಟ್ರೀಯ ಕಮಿಟಿಯಲ್ಲಿ ಕೂಡ ನಾನು ಕೆಲಸ ಕಾರ್ಯ ಮಾಡಿದವು. 3 ವರ್ಷ ನಾನು ದೆಹಲಿಯಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ನಮ್ಮ ರಾಷ್ಟ್ರೀಯ BJP ಅಧ್ಯಕ್ಷ ಆಗಿದ್ದರು. ಅವರ ಮನೆಯಲ್ಲಿ ಅವರ ಎಡಬಲದಲ್ಲಿ ಕೂತ್ಕೊಂಡು ಕೂಡ ನಾವು ಸಭೆ ಮಾಡಿದಂಥ ಹಿನ್ನೆಲೆ ಇದೆ. ಹಾಗಾಗಿ ಮೀನುಗಾರರ ಪ್ರಕೋಷ್ಠದಲ್ಲಿ, ಮೀನುಗಾರಿಕೆ ವೇದಿಕೆಯಲ್ಲಿ ಇಲ್ಲಿ ಕೂಡ ಸಾಕಷ್ಟು ಸಮಾವೇಶವನ್ನು ಕೂಡ ನಾವು ಮಂಗಳೂರಲ್ಲಿ, ಮುಲ್ಕಿಯಲ್ಲಿ, ನಮ್ಮ ಕುಂದಾಪುರದಲ್ಲಿ, ಹೀಗೆ ಹಲವಾರು ಕಡೆ ಹಿಂದೆ ಕೂಡ ಮೀನುಗಾರಿಕೆ ಸಮಾವೇಶದಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ಬಾರಿಯ ಮೀನುಗಾರಿಕೆ ಸಮಾವೇಶಕ್ಕೆ ಕೂಡ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಅಮಿತ್ ಶಾ ಅವರು ನಮಗೆಲ್ಲರಿಗೂ ಕೂಡ ಒಂದು ಚೈತನ್ಯಶೀಲ ರೀತಿಯಲ್ಲಿ ಅವರಿಗೆ ನಮಗೆ ಮೀನುಗಾರರನ್ನು ಒಂದು ಭೇಟಿ ಮಾಡುವಂಥ, ಮೀನುಗಾರರ ಸಮಸ್ಯೆಗಳ ಬಗ್ಗೆ ಕಷ್ಟ ಸುಖವನ್ನು ಆಲಿಸುವಂಥ ಒಂದು ಅವಕಾಶವನ್ನು ನಮ್ಮ ಜನತೆಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸ್ವತಃ ನಮ್ಮ ಮಲ್ಪೆ ಮೀನುಗಾರಿಕೆ ಬಂದರೆ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ನಮ್ಮೆಲ್ಲ ಕರಾವಳಿಯ ಜನತೆ ಅದರ ಜೊತೆಗೆ ಸ್ಪಂದಿಸಿದ್ದಾರೆ, ಭಾಗವಹಿಸಿದ್ದಾರೆ. ನಾನು ಕೂಡ ನನ್ನ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಸಹಕಾರವನ್ನು ಅದಕ್ಕೆ ಕೊಟ್ಟಿದ್ದೇನೆ. ಯಾರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕಡೆಗಣಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಯಾರೂ ಮಾಡಿಲ್ಲ. ನಮ್ಮ ಭಾಗವಹಿಸಿಕೆ ಇತ್ತು. ಹಾಗಾಗಿ ಯಾರ ಸ್ವಲ್ಪ ಒಂದಿಬ್ಬರು ಸ್ವಲ್ಪ ಗೊಂದಲ ಮಾಡಿದರೂ ಕೂಡ ಅದನ್ನು ಅಷ್ಟು ನಾವು ದೊಡ್ಡ ಮಟ್ಟದಲ್ಲಿ ಪರಿಗಣಿಸುವಂಥ ರೀತಿಯಲ್ಲಿ ನಮಗೆ ತೊಂದರೆ ಆಗಿಲ್ಲ. ನಮ್ಮ ಇತಿಮಿತಿಯಲ್ಲಿ ನಮ್ಮ ಖಂಡಿತವಾಗಿ ಪಕ್ಷಕ್ಕೆ ನಮ್ಮ ಕೊಡುಗೆ ಯಾವತ್ತೂ ಇದೆ. ಖಂಡಿತವಾಗಿ ಅದನ್ನು ಸಂಘಟಿಸಲಿಕ್ಕೆ ನಾವೆಲ್ಲ ಪಕ್ಷ ಭೇದರಹಿತವಾಗಿ, ಜಾತಿ ಭೇದರಹಿತವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತಾಯಿದ್ದೇವೆ. ಸೊರಕೆ ಅವ್ರ ಬಗ್ಗೆ ತಮಗಿರುವಂತಹ ಅಭಿಪ್ರಾಯ ಏನು? ಆರಂಭದಲ್ಲಿ ಬಂದಾಗಲೇ ಅವರು ಒಂದು ರೀತಿಯ ನಮ್ಮ ಈಗ ಒಂದು 6 ತಿಂಗಳಿಂದ ಸ್ವಲ್ಪ ಕೆಲಸ ಕಡೆ ಮಾಡ್ತಾ ಇರ್ಬೋದು. ಆದರೆ ಆರಂಭ ದಿನಗಳಲ್ಲಿ ಬರೀ ಸುಳ್ಳು ಹೇಳಿಯೇ ಕೆಲವು ದಿವಸವನ್ನು ಅವರು ಕಳೆದರು. ಯಾಕಂದರೆ ಹಿಂದೆ ನಾನು ಶಾಸಕನಾಗಿದ್ದಾಗ ಸುಮಾರು 13 ಗ್ರಾಮ ಪಂಚಾಯತಿಗೆ ಸುವರ್ಣ ಗ್ರಾಮ ಕೊಟ್ಟಿದ್ದೇವೆ. ಅದರಲ್ಲಿ 7-8 ಪಂಚಾಯತ್ ನನ್ನ ಅವಧಿಯಲ್ಲಿಯೇ ಉದ್ಘಾಟನೆ ಕೂಡ ಆಗಿತ್ತು. ಆ ಸುವರ್ಣ ಗ್ರಾಮ ಕೊಟ್ಟದ್ದು. ಉಳಿದ ಒಂದು 4-5 ಪಂಚಾಯತಲ್ಲಿ ನಾವು ಕೊಟ್ಟ ಕಾಮಗಾರಿ ಪೂರ್ಣ ಆಗುವಂಥ ಹಂತದಲ್ಲಿ ಸರ್ಕಾರ ಬದಲಾಯಿತು, ಶಾಸಕತ್ವ ಅವಧಿ ಕೂಡ ಹೋಯಿತು. ಹಾಗೆ ಹೊಸ ಶಾಸಕರು ಬಂದಾಗ ಸೊರಕೆಯವರು ಅದನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದರು. ನಾವು ಮಾಡಿದಂಥ ಎಷ್ಟೋ ಕಾಮಗಾರಿ ಶಿಫಾರಸು ಕಾಮಗಾರಿಗಳು ಅವರ ಅದು ಪೂರ್ಣ ಆಯಿತು.
ಆ ರೀತಿಯಲ್ಲಿ ನಮ್ಮ ಕಾಮಗಾರಿಯ ಲಾಭವನ್ನು ಅವರು ಪಕ್ಷಕ್ಕಾಗಿ ಬಳಕೆ ಮಾಡಿಕೊಂಡು ಮತ್ತು ಎಲ್ಲಿ ಕೂಡ ಕೆಲಸ ಕಾಮಗಾರಿ ಮಾಡಿದಾಗ ಅದನ್ನು ಎಲ್ಲವನ್ನು ರಾಜಕೀಯ ದೃಷ್ಟಿಕೋನದಲ್ಲಿ ಅವರು ಒಂದು ರೀತಿಯ, ಯಾಕಂದರೆ ನಾವು ಕ್ಷೇತ್ರ ಶಾಸಕರಾಗಿದ್ದಾಗ ನಮಗೆ ಬಿ ಜೆ ಪಿಗೆ ಮತ ಕಡಿಮೆ ಬಂದ ಪ್ರದೇಶಕ್ಕೆ ಕೂಡ ನಾನು ಕಾಮಗಾರಿ ಕೊಟ್ಟು ಆ ಪ್ರದೇಶವನ್ನು ಬೆಳಗಿಸಿದ್ದೇನೆ. ಆ ಪ್ರದೇಶದಲ್ಲಿ ತುಂಬ ಕಾಮಗಾರಿ ಕೊಟ್ಟಿದ್ದೇವೆ. ಉದಾಹರಣೆಗೆ ಈಗ ಬೆಳ್ಳೆ, ಶಿರುವ ಈ ಭಾಗದಲ್ಲಿ ನಮಗೆ ಬಿ ಜೆ ಪಿ ಸ್ವಲ್ಪ ಕಡಿಮೆ ಮತ ಬರುವಂಥ ಏರಿಯಾ, ಅಂಥ ಏರಿಯಾಕ್ಕೆ ಕೂಡ ನಾವು ನನ್ನ ಸೇವೆ ಎಲ್ಲ ಜನರಿಗೆ ಸಿಗಬೇಕು, ಎಲ್ಲ ಪ್ರದೇಶಕ್ಕೆ ಸಿಗಬೇಕು, ಆ ಭಾವನೆಯನ್ನು ನಾವು ಕಾಮಗಾರಿ ಕೊಟ್ಟಿದ್ದೇವೆ. ಆದರೆ ಸನ್ಮಾನ್ಯ ಸೊರಕೆಯವರು ಆ ಭಾವನೆಯಿಂದ ಕಾಮಗಾರಿ ಕೊಡ್ತಾಯಿಲ್ಲ. ಒಂದು ರೀತಿಯ ಒಡೆದಾಳುವ ನೀತಿಯ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ ನಮ್ಮನ್ನೆಲ್ಲ. ಯಾಕಂದರೆ ಆ ರೀತಿಯಲ್ಲೇ ಕೆಲವು ಕಡೆ ಅದು ಬಿ ಜೆ ಪಿಯ ಬೆಲ್ಟ್ ಆದರೆ, ಬಿ ಜೆ ಪಿಯ ಪ್ರದೇಶ ಪರಿಸರ ಆದರೆ ಅಲ್ಲಿಗೆ ಕಾಮಗಾರಿಯನ್ನು ಕೊಡ್ತಾನೇ ಇಲ್ಲ. ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಬಿ ಜೆ ಪಿ ಆಡಳಿತ ಮಾಡ್ತಾಯಿದೆ, ಅಲ್ಲಿಗೆ ತುಂಬ ತಾರತಮ್ಯ ಮಾಡ್ತಾಯಿದ್ದಾರೆ. ಅಂಥದ್ದೆಲ್ಲ ವ್ಯವಸ್ಥೆ ಅವರಲ್ಲಿ, ಅವರ ಜನತೆ ಕೂಡ ಅವರನ್ನು ಅದನ್ನು ಆ ರೀತಿಯಲ್ಲಿ ಕೆಲವರೆಲ್ಲ ಚಾಡಿ ಹೇಳಿದವರ ಮಾತನ್ನು ನಂಬಿ ಅಂಥ ಕಡೆ ಕಾಮಗಾರಿ ಕೊಟ್ಟದ್ದು ತುಂಬ ಕಡಿಮೆ. ಅವರದೇ ಪಂಚಾಯತ್ ಇದ್ದರೆ ಕೆಲವು ಕಡೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಅವರದ್ದು ತಾರತಮ್ಯ ಧೋರಣೆ ಮತ್ತು ಒಡೆದಾಳುವ ನೀತಿ ಅಂತ ನನಗೆ ಅನಿಸ್ತದೆ. ಇನ್ನಷ್ಟು ವಿಷಯಗಳ ಕುರಿತು ಚರ್ಚೆನ ಮಾಡೋಣ, ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಎಪಿ ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಅತಿಥಿಯಾದಂತಹ ಇವತ್ತಿನ ಲಾಲಾಜಿ ಮೆಂಡನ್ ಅವರಿದ್ದಾರೆ. ನಾವು ಚರ್ಚೆ ಮಾಡ್ತಾ ಇದ್ವಿ ಪ್ರಸ್ತುತ ರಾಜಕಾರಣದ ಬಗ್ಗೆ. ಸೊ ಹೆಜ್ಮಾಡಿ ಏನು ಬಂದರು ಅನ್ನುವಂಥದ್ದು, ಕಾಮಗಾರಿ ಇನ್ನೂ ಕೂಡ ಶುರುವಾಗಿಲ್ಲ ಅನ್ನುವಂಥದ್ದು, ಹಾಗೆ ಹೆಜ್ಮಾಡಿ ಬಂದರಿನ ಬಗ್ಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ, ಬಹಳಷ್ಟು ಕನ್ಫ್ಯೂಷನ್ಸ್ ಜನತೆಯಲ್ಲಿದೆ. ರಾಜಕಾರಣದಲ್ಲೂ ಎಲ್ಲೋ ಒಂದು ಕಡೆ ಬಹುಶಃ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಹೆಜ್ಮಾಡಿ ಬಂದರನ್ನ ದುರುಪಯೋಗ ಮಾಡ್ತಾ ಇದ್ದಾರಾ ಅಥವಾ ಏನು ಕತೆ ಅನ್ನುವಂಥದ್ದೇ ಬಹಳಷ್ಟು ಜನರಿಗೆ ಗೊಂದಲ ಉಂಟಾಗಿದೆ. ಏನು ಹೇಳ್ತೀರಾ ಈ ಬಗ್ಗೆ? ಹೆಜ್ಮಾಡಿ ಮೀನುಗಾರಿಕೆ ಬಂದರೊಂದು ಆಯಾಕಟ್ಟಿನ ಜಾಗದಲ್ಲಿದೆ. ಯಾಕಂದರೆ ಮಂಗಳೂರು ಮತ್ತು ಮಲ್ಪೆ ಮೀನುಗಾರಿಕೆ ಬಂದರ ಬಗ್ಗೆ ಒಂದು ಮಧ್ಯೆ ಇರುವಂಥ ಪ್ರದೇಶ. ಹೆಜ್ಮಾಡಿ ನಮ್ಮ ಕಾಪು ಕ್ಷೇತ್ರದ ಪ್ರವೇಶ ದ್ವಾರ, ಆ ಭಾಗದಿಂದ ಬರುವುದಾದರೆ, ಮಂಗಳೂರು ಸೈಡಿಂದ ಬರುವುದಾದರೆ, ಮತ್ತು ಉಡುಪಿ ಜಿಲ್ಲೆಯ ಕೂಡ ಪ್ರವೇಶ ದ್ವಾರ. ಅಂಥ ಹಿನ್ನೆಲೆಯಲ್ಲಿ ಹೆಜ್ಮಾಡಿಗೆ ಒಂದು ಮೀನುಗಾರಿಕೆ ಬಂದರು ಬೇಕಂತೇಳಿ ಕಳೆದ ಒಂದು 25 ವರ್ಷದಿಂದ ತುಂಬ ಜನ ಮೀನುಗಾರಿಕೆ ಸಚಿವರಿದ್ದವರು, ಅದು ವಸಂತ ಸಾಲಿಂದ ಹಿಡಿದು ರಮಾಂದ್ರ ರೈ ಅವರು, ಜಯಪ್ರಕಾಶ್ ಹೆಗ್ಡೆ ಅವರು, ನಾಗರಾಜ್ ಶೆಟ್ಟರ್ ಅವರು, ಹೀಗೆ ತುಂಬ ಜನ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೃಷ್ಣ ಪಾಲೆಮಾರ್ ಅವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಕಾರಣದಿಂದ ಅದು ಮಳೆಗಾಲದ ಸರ್ವೆ ಬೇರೆ ಮಾಡಬೇಕು, ಬೇಸಿಗೆಗಾಲದ ಸರ್ವೆ ಮಾಡಬೇಕು, ಈ ರೀತಿಯಲ್ಲಿ ಬೇರೆ ಬೇರೆ ಒಂದು ಸರ್ವೆಗೆ ನೆಪ ಹೇಳಿ ಅದು ಮುಂದೆ ಹೋಗ್ತಾ ಇದೆ. ನಾನು ಶಾಸಕನಾಗಿದ್ದಾಗ ನಮ್ಮ ಪುಣೆಯಲ್ಲಿ ಒಂದು ದೊಡ್ಡ, ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಅಧ್ಯಯನ ತಂಡದ ಒಂದು ಕೇಂದ್ರ ಇದೆ. ಆ ಕೇಂದ್ರದ ಮೂಲಕ ಸುಮಾರು ಒಂದು 18-20 ಜನ ನಾವು ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದಕ್ಕೆ ಒಂದು ಒಳ್ಳೆಯ ರೀತಿಯ ನೀಲಿ ನಕಾಶೆ ತಯಾರು ಮಾಡಿಕೊಂಡು ಅದರ ಬಗ್ಗೆ ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಆನಂತರ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಡಿ ವಿ ಸದಾನಗೌಡರವರ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಕೂಡ ಅದಕ್ಕೆ ಹಣ ಇಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಆದರೆ ರಾಜ್ಯ ಸರ್ಕಾರದ ಕೆಲವು ತಾಂತ್ರಿಕ ಸಮಸ್ಯೆಯಿಂದ, ಯಾಕಂದರೆ ಅಧ್ಯಯನ ವರದಿ ಬರಲಿಲ್ಲ, ಅದಕ್ಕೆ ಅಂತಿಮ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ ಅಂಥೇಳಿ, ಎಷ್ಟು ಮೌಲ್ಯ ಆಗ್ತದೆ ಅಂತೇಳಿ ಅದರ ಬಗ್ಗೆ ಕೂಡ ಸರಿಯಾದ ನಿಖರವಾದಂಥ ಅಂಕಿಅಂಶದ ಹೊರತೆಯಿಂದಾಗಿ ಅದು ಹಿಂದೆ ಹೋಯಿತು. ಈಗ ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ 5 ವರ್ಷ ಪೂರ್ತಿ ಆಗ್ತಾ ಬಂತು. ಒಂದೇ ಒಂದು ಪೈಸಾ ಅಲ್ಲಿಗೆ ಇಷ್ಟವರೆಗೆ ಖರ್ಚು ಮಾಡಿಲ್ಲ ಅವರ ಅವಧಿಯಲ್ಲಿ. ನಮ್ಮ ಶಾಸಕತ್ವ ಅವಧಿಯಲ್ಲಿ ಅಧ್ಯಯನ ತಂಡ ಬಂದು ಒಳ್ಳೆಯ ಒಂದು ವರದಿಯೆಲ್ಲ ಕೊಟ್ಟಿದ್ದರು. ಆದರೆ ಸರ್ಕಾರ ಬದಲಾದಾಗ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇವರಿಂದ ಈಗ ಯಾವುದೂ ಆಗಿಲ್ಲ. ನಾನು ಶಾಸಕನಲ್ಲದಿದ್ದರೂ ಕೂಡ ಕೇಂದ್ರಕ್ಕೆ ನಮ್ಮ ಒಂದು ಮೀನುಗಾರಿಕಾ ತಂಡವನ್ನು ಹೆಜ್ಮಾಡಿ ಬಂದರಿನ ಪ್ರಮುಖರನ್ನು ಕರ್ಕೊಂಡು ಕೇಂದ್ರದ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು, ನಮ್ಮ ಕೇಂದ್ರದ ಬಂದರು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಪ್ರಮುಖ ಇಲಾಖೆಯ ಸಚಿವರವರು, ಅವರ ಜೊತೆಗೆ ಸನ್ಮಾನ್ಯ ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು, ಸಂಸದರಾಗಿರುವ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರು, ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯ ಆಗಿರುವಂಥ ಕುಮಾರಿ ಶೋಭಾ ಕರಂದ್ಲಾಜೆಯವರು, ಇವರ ಜೊತೆಗೆ ನಮ್ಮ ಮೀನುಗಾರಿಕೆ ತಂಡ ಹೋಗಿ ಸನ್ಮಾನ್ಯ ಗಡ್ಕರಿ ಅವರ ಜೊತೆಗೆ ನಾವು ಸಾಗರಮಾಲಾ ಯೋಜನೆಯಲ್ಲಿ ಅದಕ್ಕೆ ಬೇಕಾದಂಥ ಹಣ ಕೊಡುವಂಥ ಒಂದು ಪ್ರಕ್ರಿಯೆಗೆ ಮಂಜೂರಾತಿಯನ್ನು ಕೂಡ ಒದಗಿಸಿಕೊಂಡು ಬಂದಿದ್ದೇವೆ. ಆದರೆ
ಈ ಒಂದು ಬಂದರಿನ ವಿಷಯದಲ್ಲಿ ಹೇಳುವುದಾದರೆ ಮುಖ್ಯವಾಗಿ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜಂಟಿ ಅನುದಾನದಿಂದ ಬರಬೇಕಾದಂಥ ಯೋಜನೆ ಇದು. ಸುಮಾರು ಹತ್ತಿರ 140 ಕೋಟಿಯ ಮೊತ್ತ ಬೇಕಾಗ್ತದೆ. ರಾಜ್ಯ ಸರ್ಕಾರ ಕೂಡ 50% ಕೊಡ್ತಾ ಅಂತೇಳಿ ಒಂದು ಭರವಸೆ ಪತ್ರ ಕೊಟ್ಟಿದೆ. ಆದರೆ ಇದುವರೆಗೆ ಯಾವುದೇ ಒಂದು ರೂಪಾಯಿಯನ್ನು ಕೂಡ ಅಲ್ಲಿ ಖರ್ಚು ಮಾಡದೆ ಕೇಂದ್ರದ ಒಂದು ಮ್ಯಾಚಿಂಗ್ ಗ್ರಾಂಟಾಗಿ ಅವರು ಕೊಡಬೇಕಾದಂಥ ಹಣ ಅದು. ಇಲ್ಲಿ ಯಾವುದೇ ಖರ್ಚು ಮಾಡದೆ ಅದಕ್ಕೆ ಸರಿದೂಗಿಸುವಂಥ ಹಣ ಕೇಂದ್ರದಿಂದ ಬರುವುದಿಲ್ಲ. ಹಾಗಾಗಿ ಖಂಡಿತವಾಗಿ ನಮ್ಮ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ, ಶೋಭಕ್ಕನವರ ನೇತೃತ್ವದಲ್ಲಿ ನಾವು ಕೇಂದ್ರದಿಂದ 100% ನಾವು ಹಣ ತರುವಂಥ ವಿಶ್ವಾಸ, ನಂಬಿಕೆ ನಮಗೆ ಇದೆ. ಅದನ್ನು ಖಂಡಿತವಾಗಿ ನಾವು ಮಾಡಿ ತೋರಿಸುವಂಥ ಒಳ್ಳೆಯ ಅವಕಾಶ ಕೂಡ ಇದೆ. ಖಂಡಿತವಾದಂಥ ತರುವಂಥ ಪ್ರಾಮಾಣಿಕ ಪ್ರಯತ್ನ ಕೇಂದ್ರದಿಂದ ಆಗ್ತದೆ. ಆದರೆ ರಾಜ್ಯದವರು ಅದಕ್ಕೆ ಆರಂಭಿಕ ಹಣವನ್ನು ಅವರು ಖರ್ಚು ಮಾಡಬೇಕಾಗಿದೆ. ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇದು ಜಂಟಿ ಯೋಜನೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಅದಕ್ಕೆ ಸ್ಪಂದನ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಅಧಿಕಾರಿಗಳಲ್ಲಿ ಕೂಡ ಸ್ವಲ್ಪ ಕೆಲವೆಲ್ಲ ಬೇರೆ ಬೇರೆ ವರದಿಯನ್ನು ತರಿಸಿಕೊಂಡು ಅದಕ್ಕೆ ಮಂಜೂರಾತಿ ಕೊಡುವಲ್ಲಿ ಸ್ವಲ್ಪ ವಿಳಂಬ ಆಗಿರ್ಬೋದು. ಆದರೆ ಮನಸ್ಸು ಮಾಡಿದರೆ ಖಂಡಿತವಾಗಿ ರಾಜ್ಯ ಸರ್ಕಾರದವರು ಇದರ ಮೊದಲೇ ಅದನ್ನು ಮಾಡಬೇಕಿತ್ತು. ನಮ್ಮ ಹಿಂದೆ ವಿನಯ್ ಕುಮಾರ್ ಸೊರಕೆ ಅವರು ಇಲ್ಲಿಯ ಉಸ್ತುವಾರಿ ಸಚಿವರಾಗಿದ್ದರು, ಜೊತೆಗೆ ಶಾಸಕರಾಗಿದ್ದರು. ಅವರು 3 ವರ್ಷ ಸಚಿವರಾಗಿದ್ದಾಗ ಕೂಡ ಅದರ ಬಗ್ಗೆ ಏನೂ ಪ್ರಗತಿ ಆಗಿಲ್ಲ. ಜೊತೆಗೆ ಈಗ ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ರವರು ನಮ್ಮ ಮೀನುಗಾರಿಕೆ ಸಮುದಾಯದವರೇ, ಅವರು ಮೀನುಗಾರಿಕೆ ಸಚಿವರಾಗಿ ಕೂಡ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಯೋಜನಾ ಇಲಾಖೆಯ ಮೂಲಕ ಕೆಲಸ ಕಾರ್ಯ ಮಾಡ್ತಾರೆ, ಕ್ರೀಡಾ ಇಲಾಖೆಯನ್ನು. ಆದರೆ ಅವರು ಕೂಡ ಇದರ ಬಗ್ಗೆ ಯಾವುದೇ ಇಷ್ಟವಾಗಿನ ಪ್ರಾಮಾಣಿಕ ಪ್ರಯತ್ನ ಆಗಿಲ್ಲ ಅಂತೇಳಿ ನನ್ನ ಭಾವನೆ. ಯಾಕಂದರೆ ಇದು ಸರ್ಕಾರ ಇನ್ನೊಂದು 15-20 ದಿವಸ ಒಳಗೆ ಚುನಾವಣೆ ಘೋಷಣೆ ಆಗ್ತದೆ. ಅಷ್ಟರೊಳಗೆ ಇವರು ಯಾವುದೇ ಕೆಲಸ ಕಾಮಗಾರಿ ಟೆಂಡರ್ ಕರೆದು ಇನ್ನೂ ಮುಹೂರ್ತ ಮಾಡುವಷ್ಟು ಸ್ಪೀಡ್ ಅವರ ಹತ್ರ ಇಲ್ಲ, ಮತ್ತು ಒಂದು ಇಚ್ಛಾಶಕ್ತಿ ಕೂಡ ಇಲ್ಲ ನನ್ನ ಪ್ರಕಾರ. ನಮ್ಮ ಶಾಸಕ ಅಂತೂ ಕಂಪ್ಲೀಟ್ ಅದನ್ನು ನಿರ್ಲಕ್ಷ್ಯ ಮಾಡಿದ ರೀತಿಯಲ್ಲಿ ವಿನಯ್ ಕುಮಾರ್ ಸೊರಕೆಯವರು ಅದರ ಬಗ್ಗೆ ಬಹಳ ದೂರನೇ ಇದ್ದಾರೆ ಅಂತ ನನ್ನ ಭಾವನೆ. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದೆ, ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಬಿಡ್ತಾ ಇಲ್ಲ ಅನ್ನುವಂಥದ್ದು ಪದೇ ಪದೇ BJP ಆರೋಪ ಮಾಡ್ತಾ ಇದೆ. ಈಗ ಸಣ್ಣ ಘಟನೆಯಲ್ಲಿ ಯಾರಾದರೂ ಕಾರ್ಯಕರ್ತರು ಅಥವಾ ಕೆಲವು ಸಂಬಂಧಪಟ್ಟ ಕೆಲವು ಗೊಂದಲ ಇರ್ತದೆ ಊರಲ್ಲೆಲ್ಲ. ಅಂಥ ಗೊಂದಲಕ್ಕೆ ಕಾರ್ಯಕರ್ತರೇನು ಪ್ರತಿಭಟನೆ ಮಾಡಿದರೆ ಅವರು 1-2 ಕೇಸ್ ಆದ ಕೂಡಲೇ ಅವರನ್ನು ರೌಡಿ ಶೀಟರ್ ಓಪನ್ ಮಾಡುವಂಥ, ಆ ರೀತಿಯಲ್ಲಿ ಒಂದು ಹಣೆಪಟ್ಟಿ ಕಟ್ಟುವಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾಯಿದೆ. ಅವರಿಗೆ ಯಾರಾದರೂ ರಾಜಕೀಯ ದ್ವೇಷದಿಂದ ಅವರನ್ನು ಒಂದು ಮೂಲೆ ಗುಂಪು ಮಾಡುವಂಥ, ಅಥವಾ ಪರವರಲ್ಲಿದ್ದರೂ ಕೂಡ, ಅಥವಾ ಎಲ್ಲಿಯಾರು ಉದ್ಯೋಗ ಹೋಗುದಿದ್ದರು, ವಿದೇಶಕ್ಕೆ ಹೋಗುವುದಿದ್ರು ಕೂಡ ಪಾಸ್ಪೋರ್ಟ್ಗೆಲ್ಲ ತೊಂದರೆ ಮಾಡುವಂಥ, ಮತ್ತೊಂದು ಟಾರ್ಗೆಟ್ ಮಾಡುವಂಥ ರೀತಿಯಲ್ಲಿ ಅವರನ್ನು ಗುರಿ ಇಟ್ಕೊಂಡು ಅವರನ್ನು ಕಿರುಕುಳ ಕೊಡ್ತಾ ಇದ್ದಾರೆ. ಯಾಕಂದರೆ ತುಂಬ ಕಡೆ ನಮ್ಮ ಕಾರ್ಯಕರ್ತರ ಆ ರೀತಿಯ ಇತ್ತೀಚಿನ ದಿನಗಳಲ್ಲಿ 1-2-3 ತಿಂಗಳಿಂದ ಈ ರೀತಿಯ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಕರೆಸಿಕೊಂಡು ಸೈನ್ ಮಾಡಬೇಕು, ಈ ರೀತಿಯ ಕಿರುಕುಳ ಕೊಡುವಂಥ ರೀತಿಯಲ್ಲಿ ಪೊಲೀಸರನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ನ್ಯಾಯಯುತವಾಗಿ ನಾವು ಕೆಲವು ಒಳ್ಳೆಯ ಅಧಿಕಾರಿಗಳ ಜೊತೆಗೆ ನಾವು ಅವ್ರ ಹತ್ರ ಮಾತುಕತೆ ಮಾಡಿ ನಿಜ ವಿಷಯವನ್ನು ಅವ್ರಿಗೆ ಬಿಡಿಸಿ ಹೇಳಿದ್ದೇವೆ. ಕೆಲವರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಕೆಲವರು ಅದನ್ನು ದುರುಪಯೋಗ ಪಡ್ಕೊಂಡು ಸ್ವತಃ ವಿನಯ್ ಕುಮಾರ್ ಸೊರಕೆಯವರೇ ಇಂಥ ಎಷ್ಟೋ ಕೇಸ್ಗಳಿಗೆ ನೇರವಾಗಿ ಕುಮ್ಮಕ್ಕು ಕೊಟ್ಟು ಅವರನ್ನು ತೊಂದರೆ ಮಾಡುವಂಥ ಎಲ್ಲ ಕೆಲಸಕ್ಕೆ ಅವರು ಚಾಲನೆ ಕೊಡಲಿಕ್ಕೆ ನಮ್ಮ ವಿನಯ್ ಕುಮಾರ್ ಸೊರಕೆಯವರು ನಮ್ಮ ಕಾಪು ಕ್ಷೇತ್ರದಲ್ಲಿ, ಅದೇ ರೀತಿಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಕೂಡ ಈ ರೀತಿಯಲ್ಲಿ ಆಗ್ತಾಯಿದೆ ಅಂತೇಳಿ ತುಂಬ ಕಡೆ ದುಮ್ಮನ ಇದೆ. ಯಾಕಂದರೆ ಮಂಗಳೂರಲ್ಲಿ ಮೊನ್ನೆ ನಾವು ಕಾರ್ಯಕ್ರಮ ಆದಾಗ ತುಂಬ ಕಡೆ ಈ ರೀತಿಯ ಎಷ್ಟೋ ದೂರುಗಳು ಬಂದದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಕಾಪು ಕ್ಷೇತ್ರದಲ್ಲಿ ಕೂಡ ಇಂಥ ಎಷ್ಟೋ ಘಟನೆ ಆದದಿದೆ. ತುಂಬ ಕಡೆ ಇಂಥ ಕಾರ್ಯಕರ್ತರಿಗೆ ಕಿರುಕುಳ ಕೊಡುವಂಥ ಕೇಸಲ್ಲಿ ಅವರು ನಿರಪರಾಧಿ ಆಗಿದ್ದರೂ ಕೂಡ ಒಂದು ಸಣ್ಣ ಕೇಸ್ ಇದ್ದರೂ ಕೂಡ ಅದನ್ನು ರೌಡಿ ಶೀಟರ್ ಓಪನ್ ಮಾಡಿ ಬೆದರಿಸುವಂಥ ಒಂದು ಕಾರ್ಯತಂತ್ರ ಮಾಡ್ತಾ ಇದ್ದಾರೆ. ಎಸ್, BJP ಸರ್ಕಾರ ಇನ್ನೊಂದು ಪದೇ ಪದೇ ಆರೋಪ ಮಾಡ್ತದೆ, BJP ಪಕ್ಷ ಅನ್ನುವಂಥದ್ದು ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ, ಏನಂದರೆ ವರ್ಗಾವಣೆ ಭಾಗ್ಯ ಅಧಿಕಾರಿಗಳಿಗೆ ಪದೇ ಪದೇ ವರ್ಗಾವಣೆ ಮಾಡ್ತಾ ಇದೆ ಅನ್ನುವಂಥದ್ದು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡಿದರೆ ಕನಿಷ್ಠ ಒಂದು 4 ಜನ ಜಿಲ್ಲಾಧಿಕಾರಿಗಳು ಕಳೆದ 4 ವರ್ಷದಲ್ಲಿ ಅವಧಿಯಲ್ಲಿ ಬಂದರು. SP ಅವರು, ಒಳ್ಳೊಳ್ಳೆ SP ಅವರು, ಸನ್ಮಾನ್ಯ ಅಣ್ಣಾಮಲೈ ಅಂತ ಒಬ್ಬ ದಕ್ಷ ಅಧಿಕಾರಿಯನ್ನು ಕೂಡ ಇಲ್ಲಿ ಒಳ್ಳೆಯ ಒಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ತುಂಬ ಕೆಲಸ ಕಾರ್ಯ ಮಾಡಿದ ಒಬ್ಬ ಶ್ರೇಷ್ಠ ಅಧಿಕಾರಿ. ನಾನು ನೋಡಿದ ಮಟ್ಟಿಗೆ ಉಡುಪಿ ಜಿಲ್ಲೆಗೆ ಅಂಥ ಒಂದು ಒಳ್ಳೆಯ ಎಲ್ಲ ಜನರಿಂದ, ಎಲ್ಲ ಪಕ್ಷದವರಿಂದ ಕೂಡ ಒಂದು ಜನಮನ್ನಣೆ ಗಳಿಸಿದಂಥ ಅಧಿಕಾರಿ. ಅಂಥವ್ರನ್ನೆಲ್ಲ 2 ವರ್ಷದಲ್ಲಿ ಅವರನ್ನು ಕೂಡ ಇಲ್ಲಿಂದ ವರ್ಗಾವಣೆ ಮಾಡಿದರು. ಆನಂತರ ಬೇರೆ 2-3 ಜನ ಬಂದರು. ಹೀಗೆ ಒಂದು 5 ವರ್ಷ ಅವಧಿಯಲ್ಲಿ 4-5 ಜನ SP ಗಳು ಬಂದು ಇಲ್ಲಿ ಕಾರ್ಯಾಚರಿಸುವಂಥ ಸ್ಥಿತಿ ಬಂದಿದೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ PDOಗಳಿರ್ಬೋದು, ಗ್ರಾಮ ಕಾರ್ಯನಿರ್ಬೋದು, ಅವರಿಗೆ ಯಾರಾದರೂ ಸ್ವಲ್ಪ ಅವರು ಹೇಳಿದ್ದಕ್ಕೆ ಸಮ್ಮತಿ ಕೂಡ ಇದ್ದರೆ ಅವರನ್ನು ಒಂದು ಬಲಿಪಶು ಮಾಡಿ ಎಲ್ಲಿಗಾದರೂ ವರ್ಗಾವಣೆ ಮಾಡಿಸೋದು. ಅವರು ಬಂದು 4-5 ತಿಂಗಳಾದರೂ ಕೂಡ ವರ್ಗಾವಣೆ ಮಾಡುವಂಥ ಸ್ಥಿತಿ ತುಂಬ ಅಧಿಕಾರಿಗಳು, ಈ ರೀತಿಯ ಕಷ್ಟ ಅನುಭವಿಸಿದಂಥ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ಅಧಿಕಾರಿಗಳು ಕೂಡ ಇದ್ದಾರೆ. ಆ ಥರ ಅಧಿಕಾರಿಗಳನ್ನು ಒಂದು ಆ ರೀತಿಯಲ್ಲಿ ಅವರಿಗೆ ಖುಷಿ ಬಂದಾಗಿ
ವರ್ಗಾಯಿಸುವಂಥ ಒಂದು ಕಾರ್ಯತಂತ್ರ ಇದೆ. ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಅಥವಾ ಸರ್ಕಾರಿ ನೌಕರರ ಮಟ್ಟದಲ್ಲಿ ಈಗ ಯಾರು ಬೇಕಾದರೂ ಕೇಳಿದರೂ ಕೂಡ ಈ ಸರ್ಕಾರ ಒಮ್ಮೆ ಹೋಗಲಿ ಅಂತ ಒಂದು ಭಾವನೆ ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿದೆ. ಆ ರೀತಿಯ ಇಷ್ಟು ನಾನು ಕಂಡಂಥ ಈ ಕರ್ನಾಟಕ ರಾಜ್ಯದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ತುಂಬ ಒಂದು ಕೆಟ್ಟ ಆಡಳಿತ ನೀಡಿದಂಥ ಒಂದು ಸರ್ಕಾರ ಮತ್ತು ಮುಖ್ಯಮಂತ್ರಿ ಅಥವಾ ಇಲ್ಲಿಯ ನಮ್ಮ ಶಾಸಕರು ಕೂಡ ಒಂದು ರೀತಿಯ ಭಾಳ ಒಂದು ಕಾರ್ಯಕರ್ತರನ್ನು ದಮನಿಸುವಂಥ ಮತ್ತು ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟು ಇಷ್ಟವರೆಗೆ ದಿನ ದುಡಿದಂಥ ಎಷ್ಟೋ ಘಟನೆ ನಮ್ಮ ಕಣ್ಣ ಮುಂದೆ ಇದೆ. ಬಹುಶಃ ಅದಕ್ಕೆ ಒಂದು ಪೂರ್ಣ ವಿರಾಮ ಖಂಡಿತ ಆಗ್ತದೆ. ಜನರ ಆಶಾಭಾವನೆ ಮುಂದೆ BJP ಸರ್ಕಾರ ಬರುವಾಗ ತುಂಬ ಸಮಸ್ಯೆ ಪರಿಹಾರ ಆಗ್ಬೋದು. ಜೊತೆಗೆ ಕೇಂದ್ರದ ನಮ್ಮ ಏನು ಯೋಜನೆಗಳಿದೆ, ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಒಬ್ಬ ದಕ್ಷ ಪ್ರಧಾನಮಂತ್ರಿಯನ್ನು ಪಡ್ಕೊಂಡದ್ದೇ ನಮ್ಮ ಒಂದು ಭಾಗ್ಯ, ಅದೃಷ್ಟ. ಅಂಥವರ ಸೇವೆ ಕರ್ನಾಟಕ ಪಡ್ಕೊಳ್ಬೇಕಿತ್ತು. ಆದರೆ ಇವರು ಅವರನ್ನು ಬೇರೆ ಬೇರೆ ನಿಂದನೆ ಮಾಡಿಕೊಂಡು ಇಷ್ಟವರೆಗೆ 5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಏನೆಲ್ಲ ಸರ್ಕಾರ ಕೇಂದ್ರದಿಂದ ಕೊಟ್ಟಿದ್ದ ಅದನ್ನು ಕೂಡ ಸದ್ಬಳಕೆ ಮಾಡಿಲ್ಲ. ಈಗ ಅದನ್ನು ಲೆಕ್ಕ ಕೊಡಲಿಕ್ಕೆ ಹೋಗುವಾಗ ಈಗ ಕಾಮಗಾರಿ ಸ್ವಲ್ಪ ಕೊನೆಯ ಕ್ಷಣದಲ್ಲಿ ಮಾಡ್ತಾಯಿದ್ದಾರೆ. ಒಂದು ಕುಟುಂಬಕ್ಕೆ ಕನಿಷ್ಠ 2 ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರದ ಸಾಲದ ಹೊರೆ ಒಂದೊಂದು ಕುಟುಂಬಕ್ಕೆ ಬರ್ತಾಯಿದೆ. ಪರ್ ಹೆಡ್ ಸುಮಾರು ಒಂದು 45,000ಕ್ಕಿಂತ ಹೆಚ್ಚು ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಸರ್ಕಾರದ ಸಾಲ ಇವತ್ತಿದೆ. ಒಂದು ಕುಟುಂಬದಲ್ಲಿ 4-5 ಜನ ಇದ್ದರೆ ಸುಮಾರು 2 ಲಕ್ಷಕ್ಕಿಂತ ಮೇಲೆ ಸರ್ಕಾರದ ಸಾಲವನ್ನು ಒಂದು ಕುಟುಂಬ ಇವತ್ತು ಅನುಭವಿಸುವಂಥ ಸ್ಥಿತಿ ಬಂದಿದೆ. ಯಾಕಂದರೆ ಅಷ್ಟು ರೀತಿಯಲ್ಲಿ ಬಜೆಟ್ಗಿಂತ ಡಬಲ್ ಪಾಲು ಸಾಲ ತಗೊಂಡು ಇವತ್ತು ಕಾಮಗಾರಿಗಳನ್ನು ಮಾಡಲಿಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ ಅಷ್ಟೇ, ಒಂದು 4-5 ತಿಂಗಳಿಂದ. ಆದರೆ ಅದು ಜನರಿಗೆ ಗೊತ್ತಾಗ್ತದೆ. ಯಾಕಂದರೆ ಇವತ್ತು ಕಾಮಗಾರಿ ಮಾಡಿದರೂ ಕೂಡ ಇವರ ಸರ್ಕಾರದಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಮುಂದೆ ಯಾವುದು ಒಳ್ಳೆಯ ಸರ್ಕಾರ ಬರ್ತದೆ, ನಮ್ಮ ಆಶಯ BJP ಸರ್ಕಾರ ಬಂದು ಇದನ್ನೆಲ್ಲ ಪಾವತಿ ಮಾಡಲಿಕ್ಕೆ ಅವರಿಗೆ ಸಿಗ್ತದೆ. ಯಾಕಂದರೆ ಆ ರೀತಿಯ ಇವರ ನಡವಳಿಕೆ ಇದೆ. ಹಾಗಾಗಿ BJPಗೆ ಜನರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರಂತ ನನ್ನ ಭಾವನೆ ಇದೆ. ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ ಅಂತೆ, ಏನು ಹೇಳ್ತೀರಾ? ಇಂಥ ಭಾಗ್ಯದ ಬಗ್ಗೆ ತುಂಬ ಅದು ದೌರ್ಭಾಗ್ಯ. ಆ್ಯಕ್ಚುಲಿ ಅದು ಭಾಗ್ಯ ಕೂಡ ಅಲ್ಲ. ಆ ರೀತಿಯಲ್ಲಿ ಬೇಕಾದಷ್ಟು ಯೋಜನೆಗಳನ್ನು ತಂದಿದೆ, ಆದರೆ ಯಾವುದನ್ನು ಕೂಡ ಸಮರ್ಪಕವಾಗಿ ಮಾಡಲಿಲ್ಲ. ಮತ್ತು ತುಂಬ ಪಾರ್ಶಿಯಾಲಿಟಿ, ಅದರಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನು ಒಗ್ಗೂಡಿಸುವಂಥ ಪ್ರಯತ್ನ ಆಗ್ತಾಯಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಅನ್ನಭಾಗ್ಯದಲ್ಲಿ 28 ರೂಪಾಯಿ ಕೇಂದ್ರ ಸರ್ಕಾರದ ಹಣ, 3 ರೂಪಾಯಿ ರಾಜ್ಯ ಸರ್ಕಾರದ ಹಣ. 31 ರೂಪಾಯಿಗೆ ಅಕ್ಕಿ ಕೊಟ್ಟರೆ ಅದರಲ್ಲಿ 28 ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನ ಬರ್ತಾಯಿದೆ. ರಾಜ್ಯದ ಪಾಲು ಬರೀ 3 ರೂಪಾಯಿ ಇರೋದು. ಆದರೆ ಆ ಪ್ಯಾಕೆಟಲ್ಲೆಲ್ಲ ಸಿದ್ದರಾಮಯ್ಯರ ಫೋಟೋ ಹಾಕ್ತಾರೆ. ಅದೇ ರೀತಿ ತೊಗರಿಬೇಳೆ ಇರ್ಬೋದು, ಬೇರೆ ಇಂಥ ದಿನಬಳಕೆ ವಸ್ತುಗಳಲ್ಲಿ ತುಂಬ ಆ ರೀತಿಯ ವ್ಯವಸ್ಥೆ ಆಗ್ತಾಯಿದೆ. ನಮ್ಮ ಕರಾವಳಿಯಲ್ಲಿ ಕೂಡ ಆಗಿದೆ. ಕೇಂದ್ರದಿಂದ ಮೊನ್ನೆ ಇತ್ತೀಚೆಗೆ ಸೀಮೆಎಣ್ಣೆ ಅಲ್ಲಿ ಕೇಂದ್ರದ ಕೋಟಾದಲ್ಲಿ ಬಿಡುಗಡೆ ಆಗಿದೆ. ಇಲ್ಲಿ ಅವರು ಪಡ್ಕೊಳ್ಳಿಕ್ಕೂ ಕೂಡ ತಯಾರಿಲ್ಲ. ಇಡೀ ನಮ್ಮ ಕರಾವಳಿಯ ನಾಡದೋಣಿ ಮೀನುಗಾರರೆಲ್ಲ ಸೀಮೆಎಣ್ಣೆಗಾಗಿ 3 ತಿಂಗಳಿಂದ ಒದ್ದಾಟ ಮಾಡಿ ಮೊನ್ನೆ ಹೋರಾಟ ಮಾಡಿದ ನಂತರ ಈಗ ಸ್ವಲ್ಪ ಸ್ವಲ್ಪ ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಕಡೆ ಕೂಡ ಅವರಿಗೆ ಎಷ್ಟೆಲ್ಲ ಭಾಗ್ಯಗಳನ್ನು ತಂದರೂ ಕೂಡ ಅದರ ಹಿಂದೆ ಏನಾದರೂ ಒಂದು ರಾಜಕೀಯ ಷಡ್ಯಂತ್ರದಲ್ಲೇ ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ, ಆದರೆ ಅದಕ್ಕೆ ಕೌಂಟರಾಗಿ ಇವರು ಇನ್ನೊಂದೊಂದು ಯೋಜನೆ ಸ್ಟಾರ್ಟ್ ಮಾಡಿ ಒಂದು 4-5 ಮನೆ ಕೊಡ್ತಾರೆ, ಸುಮ್ಮನೆ ಬಿಟ್ಟುಬಿಡ್ತಾರೆ. ಆ ಥರ ಭಾಗ್ಯಗಳನ್ನು ಕೂಡ ಅದು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡದೆ ಒಂದು ಅಗ್ಗದ ಪ್ರಚಾರಕ್ಕೆ ಕೊಟ್ಟು ಈಗ ಪೇಪರಲ್ಲಿ ಜಾಹೀರಾತುಗಳಲ್ಲಿ ಪುಟಗಟ್ಟಲೆ ಜಾಹೀರಾತು ಕೊಡ್ತಾರೆ. ಅದು 4 ದಿವಸ ಕೊಡ್ತಾರೆ. ಈಗ ಚುನಾವಣೆ ಘೋಷಣೆ ನಂತರ ಎಲ್ಲದು ನಿಲ್ತದೆ. ನನ್ನ ಅನಿಸಿಕೆ ಪ್ರಕಾರ ಅವರು ಈಗ ಏನೆಲ್ಲ ಪ್ರಾರಂಭ ಮಾಡಿದ್ದಾರೆ ಅದು ಗುರಿ ಮುಟ್ಟಲಿಕ್ಕೆ ಅವರಿಗೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಮುಂದೆ ಸರ್ಕಾರ ಬಂದವರೇ ಅದನ್ನು ಎಲ್ಲ ಹಣ ಪಾವತಿ ಮಾಡುವಂಥ ಸ್ಥಿತಿ ಬರ್ತದೆ ಅವರಿಗೆ. ಹಾಗಾಗಿ ಇದೊಂದೀಗ ಚುನಾವಣಾ ಗಿಮಿಕ್ಸ್ ಅಂತ ರೀತಿಯಲ್ಲಿ ಕಾಮಗಾರಿ ಕೆಲವು ಕಡೆ ಶುರು ಮಾಡಿದ್ದಾರೆ ಅಷ್ಟೇ. ಈಗ 4 ದಿವಸ ಇರುವಾಗ 1 ಕೋಟಿ 1.5 ಕೋಟಿ ಕಾಮಗಾರಿ ಕೊಟ್ಟರೆ ಅದು ಪೂರ್ತಿ ಆಗುವುದೇ ಆವಾಗ, ಇನ್ನು ಮಳೆಗಾಲ ಬರ್ತದೆ ಮೇಗೆ. ಅಂಥ ಸ್ಥಿತಿಯಲ್ಲಿ ಕೆಲವು ಕಾಮಗಾರಿಗಳಿಗೆ ಒಂದು ರಾಜಕೀಯ ಒಂದು ದುರಾಲೋಚನೆಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ ಆಗುವಾಗ ಬಹುಶಃ ಸರ್ಕಾರ ಬದಲಾಗಿ ಹೊಸ ಸರ್ಕಾರ ಖಂಡಿತ ಬರ್ತದೆ. BJP ಖಂಡಿತವಾಗಿ ಅದಕ್ಕೆ ಜನತೆ ಜೊತೆಗೆ ಸ್ಪಂದಿಸ್ತದೆ ಅಂತ ನನ್ನ ಭಾವನೆ. ಕಾಪು ಪಂಚಾಯತ್ನಿಂದ ಪುರಸಭೆ ಆಯಿತು, ಬಹಳಷ್ಟು ಬದಲಾವಣೆಗಳಾಯಿತು. ಈ ಒಂದು ಬದಲಾವಣೆಗಳ ಹಂತದಲ್ಲಿ ಸುಮಾರು 150 ಕೋಟಿ ರೂಪಾಯಿಯ ಕಾಮಗಾರಿ ಆಗಿದೆ ಅನ್ನುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ನಿಜಕ್ಕೂ ಇದು ಅಷ್ಟು ಕೋಟಿ ರೂಪಾಯಿಯ ಕಾಮಗಾರಿಗಳು ನಡೆದಿದೆಯಾ ಅಥವಾ ಈ ರೀತಿಯಾದಂತಹ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದೆಯಾ? ಈಗ ಕಾಪು ಪುರಸಭೆ ನಮ್ಮ 3 ಗ್ರಾಮ ಪಂಚಾಯತನ್ನು ಒಟ್ಟು ಮಾಡಿ ಒಂದು ಪುರಸಭೆ ಘೋಷಣೆ ಮಾಡಿದ್ರು. ಬರುವಾಗ ಪರ ವಿರೋಧ ಎಲ್ಲ ಜನರ ಚರ್ಚೆ ಇತ್ತು. ನಮ್ಮ ಬೇಡಿಕೆ ಇವತ್ತು ಗ್ರಾಮೀಣ ಕ್ರಮಾಂಕ, ಇವತ್ತು ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಒಂದು 5% ಗ್ರಾಮೀಣ ಕ್ರಮಾಂಕದಲ್ಲಿ ಗ್ರೇಸ್ ಮಾರ್ಕ್ ಕೊಡ್ತಾಯಿದ್ರು. ಇವತ್ತು ನಮ್ಮ ಪುರಸಭೆ ಆದ ನಂತರ ಅಂಥ ಸೌಲಭ್ಯ ಕೂಡ ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹುಷಾರಿದ್ದರೂ ಕೂಡ ಅವರಿಗೆ ಅಷ್ಟು ದೊಡ್ಡ ಮೊತ್ತವನ್ನು
ಕಟ್ಟಿಕೊಂಡು ಫೀಸ್ ಕಟ್ಟಿ ಅಂಥ ಮೆಡಿಕಲ್ ಇಂಜಿನಿಯರಿಂಗ್ ಹೋಗುವಂಥ ಅವಕಾಶ ಖಂಡಿತವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಂಥ ಸೌಲಭ್ಯ ಸಿಗ್ತಾ ಇಲ್ಲ. ಜೊತೆಗೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ 3 ಪಂಚಾಯತ್ ನೇರವಾಗಿ ನಾವು ಪುರಸಭೆಗೆ ವ್ಯಾಪ್ತಿಗೆ ಬರ್ತದೆ. ಆದರೆ ಅಕ್ಕಪಕ್ಕದ ಕೆಲವು ಪಂಚಾಯತಿಗಳು ಇವತ್ತು ನಮ್ಮ ಬಡ ಗ್ರಾಮದ ಉಚ್ಚಿಲ ಪಂಚಾಯತ್ ಇರ್ಬೋದು, ಕೋಟೆ ಪಂಚಾಯತ್ ಇರ್ಬೋದು, ನಮ್ಮ ಮಜ್ಜೂರು ಪಂಚಾಯತ್, ಇನ್ನಂಜೆ ಪಂಚಾಯತ್, ಇದೆಲ್ಲ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿಲ್ಲ. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡ್ಕೊಂಡೇ ಮುಂದೆ ಅವರು ಕಟ್ಟಡ ಮಾಡಬೇಕು ಅಥವಾ ಸೆಟ್ ಬ್ಯಾಕ್ ಬಿಡಬೇಕು. ಪರವಾನಗಿ ಕೂಡ ಕೊಡುವಾಗ ತುಂಬ ಅವರಲ್ಲಿ ಸ್ವಲ್ಪ ಬೇರೆ ರೀತಿಯ ರಾಜಕೀಯ ದೃಷ್ಟಿಯಿಂದ ಅದನ್ನು ಅವರಿಗೆ ಬೇಕಾದವರಿಗೆ ಕೊಡುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಎಷ್ಟೋ ಪಂಚಾಯತ್ಗಳು ಇವತ್ತು ಪ್ರತಿಭಟನೆ ಮಾಡಿದೆ ಮತ್ತು ಅದಕ್ಕೆ ತನ್ನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿ ಅಂಥ ಕಟ್ಟಡ ಕಾಮಗಾರಿಗಳನ್ನು ಮಾಡುವಾಗ ಪ್ರಾಧಿಕಾರ ಒಂದು ಲಿಮಿಟೇಷನ್ ಇರ್ತದೆ. ಆದರೆ ತುಂಬ ಅದರಲ್ಲಿ ಕಿರುಕುಳ ಅನುಭವಿಸಿದವರು ಜಾಸ್ತಿ. ಬಹುಶಃ ಅದು ಅವರಿಗೆ ಅವರ ಶಾಸಕತ್ವ ಅವಧಿಗೂ ಅದು ತಿರುಗು ಬೀಳ್ಬೋದು ಆ ಜನರ ಭಾವನೆ ಅಂತೇಳಿ ನನ್ನ ಭಾವನೆ. ಯಾಕಂದರೆ ಪುರಸಭೆ ಲಾಭಕ್ಕಿಂತ ಹೆಚ್ಚು ಕಾಮಗಾರಿ ಕೊಟ್ಟಿದೆ. ಹೌದು, ಮೊನ್ನೆ ಅಕ್ಟೋಬರ್ವರೆಗೆ ನಾವು ಅಂಕೆ ಸಂಖ್ಯೆ ತಗೊಂಡಾಗ 25 ಕೋಟಿವರೆಗೆ ಮಾತ್ರ ಖರ್ಚಾಗಿದೆ ಅಂಥೇಳಿ ಅಲ್ಲಿಯ ಪುರಸಭೆ ಅಧಿಕಾರಿ ನಮಗೆ ಮಾಹಿತಿ ಕೇಳಿದಾಗ ಅಷ್ಟು ವರದಿ ಕೊಟ್ಟರು. ಬೇರೆ ಕಾಮಗಾರಿ ಕೆರೆ ನಿರ್ಮಾಣ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗಳು ಮಾಡಿದ್ದಾರೆ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಬರ್ತದೆ. SC/ST ಫಂಡ್ನಲ್ಲಿ ಹರಿಜನ ಗಿರಿಜನರಿಗೆ ಕೊಡುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಡುವಂಥ ಅನುದಾನದಲ್ಲಿ ಕೂಡ ಸಾಕಷ್ಟು ಕೇಂದ್ರದ ಹಣ ಇದೆ, ಇದರಲ್ಲಿದೆ. ಅದನ್ನು ಕೂಡ ಆ ಎಲ್ಲ ಅಂಕಿಅಂಶ ನೋಡುವಾಗ ಪುರಸಭೆಗೆ ಏನು ಅವರು 150 ಕೋಟಿ ವರ್ಷಕ್ಕೆ ತರ್ತಾರೆ ಅಂತ ಹೇಳಿದ್ದಾರೆ, ಅದು ಅವರು ಈಡೇರಿಕೆ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಸುಮ್ಮನೆ ಕೆಲವು ಪ್ರಚಾರ ಕೊಟ್ಟು ಪೇಟೆ ಮಾತ್ರ ಕೆಲವು ಕಡೆ ತೋಟ ಸಿಂಗಾರ ಅಂತ ಮಾಡಿದಾಗೆ ಕೆಲವು ಕಡೆ ಮಾಡಿದ್ದಾರೆ. ಆದರೆ ಅದರ ನಿಜ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾಮಗಾರಿ ಆಗಬೇಕೆಂಬ ಒಂದು ಏನು ಇಚ್ಛೆ ಇತ್ತ ಅದು ಪೂರ್ತಿ ಆಗಿಲ್ಲ. ಉದಾಹರಣೆಗೆ ಕಸ ವಿಲೇವಾರಿ ಬಗ್ಗೆ ಕೂಡ ನಮ್ಮ ಎಲ್ಲೂರು ಪಂಚಾಯತ್ಗೆ ಕಸ ವಿಲೇವಾರಿಗೆ ಅಲ್ಲಿ ಘಟಕ ಮಾಡ್ತೇವೆ ಅಂತೇಳಿ ಕೋಟಿಗಟ್ಟಲೆ ಹಣ ಮಂಜೂರಾತಿ ಆಗಿದೆ, ಜಾಗ ಮಂಜೂರಾತಿ ಆಗಿದೆ ಅಂತ ಹೇಳಿದ್ದಾರೆ. ಅದೇ ಅಲ್ಲಿ ಗೋಮಾಳ ಜಾಗ ಅಲ್ಲಿ ಸ್ಥಳೀಯ ಪಂಚಾಯತ್ನವರು ವಿರೋಧ ಮಾಡಿದ್ದಾರೆ. ಒಂದು ದೂರದರ್ಶಿ ಇಲ್ಲದೆ ಸಿಕ್ಕಾಪಟ್ಟೆ ಅದನ್ನು ಅಗ್ಗ ಪ್ರಚಾರಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಈ ರೀತಿ ಮಾಡ್ತಾಯಿದ್ದಾರೆ. ನಮಗೆ ಸರ್ಕಾರ ಶಾಸಕರಾಗಿ ಬಂದಾಗ ಅವರು ಮಲ್ಟಿ ವಿಲೇಜ್ ಕುಡಿಯುವ ನೀರಿನ ಯೋಜನೆ, ಒಂದು ಬಹುಗ್ರಾಮ ಕುಡಿಯುವ ಯೋಜನೆ ನೀರನ್ನು ತರ್ತೇನೆ ಅಂತೇಳಿ ಯೋಜನೆ ಹಾಕಿದರು. ಮೊನ್ನೆ ಈಗ ಒಂದು 15 ದಿವಸ ಮುಂಚೆ ಅದಕ್ಕೆ ಚಾಲನೆ ಕೊಡಲಾಗಿದೆ ಅಂತೇಳಿ ಈಗ ಪ್ರಚಾರ ಕೊಟ್ಟಿದ್ದಾರೆ. ಯಾವಾಗ ಆಗ್ತದೆ, ಏನಾಗ್ತದೆ, ಎಲ್ಲಿಂದ ನೀರು ತರ್ತಾರೆ ಅಂತೇಳಿ ಕೂಡ ಇನ್ನು ಕೂಡ ಒಂದು ಸ್ಪಷ್ಟ ರೂಪುರೇಖೆ ಇಲ್ಲ. ಯಾಕಂದರೆ ಅವರು ಏನು ಯೋಜನೆ ಹಾಕಿದ್ದಾರೆ, ಕುರ್ಕಲ್ನ ಹತ್ರ ಒಂದು ತಂಬರ ಗುಂಡಿ ಅಂತ ಒಂದು ಆ ಭಾಗ ಒಂದು ಪ್ರದೇಶ ಇದೆ, ಅಲ್ಲಿಂದ ನೀರು ಲಿಫ್ಟ್ ಮಾಡಲಿಕ್ಕೆ ಅಲ್ಲಿ ಸ್ಥಳೀಯ ಜನರೇ ಬಿಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಅಲ್ಲಿ ಕೊನೆಗಾಳಿಗೆ ಡಿಸೆಂಬರ್ ಜನವರಿ ನಂತರ ಅವರಿಗೆ ಅಲ್ಲಿ ಸಿಹಿ ನೀರು ಇರುವುದಿಲ್ಲ, ಅಂಥ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಈ ರೀತಿಯಲ್ಲಿ ಏನು ಒಂದು ಕರೆಕ್ಟಾಗಿ ಯೋಜನಾಬದ್ಧವಾಗಿ ಅದನ್ನು ಮಾಡದೆ ಸುಮ್ಮನೆ ಒಂದು ಅಗ್ಗದ ಪ್ರಚಾರಕ್ಕೆ ಅಲ್ಲಿ ತರ್ತೇನೆ ಇಲ್ಲಿ ತರ್ತೇನೆ ಹೇಳ್ತಾ ಇದ್ದಾರೆ. ಇವತ್ತೊಂದು ಬೆಳಪಲ್ಲಿ ವಿಜ್ಞಾನ ಸಂಶೋಧನಾ ಕೇಂದ್ರ ಮಾಡಿದ್ದಾರೆ, ಬರೀ ಆವರಣಗೋಡೆ ಮಾಡಿ 1 ವರ್ಷ ಆಯಿತು. ಈಗ ಇಷ್ಟವರೆಗೆ ಕೂಡ ಏನು ಅದರ ಬಗ್ಗೆ ಬೇರೆ ಕೆಲಸ ಏನಾಗಿಲ್ಲ. ನಾನು ಈಗ ಹಿಂದೆ 187 ಕೋಟಿ ಅಂತ ಹೇಳಿದರು, ಮೊನ್ನೆ ಅದಕ್ಕೆ 50 ಕೋಟಿ ಮಂಜೂರಾತಿ ಆಗಿದೆ, 400 ಕೋಟಿಗೆ ಹೋಗಿದೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಹಾಗೆ ದಿವಸಕ್ಕೊಂದು ರೀತಿಯ ಪತ್ರಿಕಾ ಹೇಳಿಕೆ ಮೂಲಕ ಸುಳ್ಳು ಮಾಹಿತಿಯನ್ನು ಕೊಟ್ಟು ಜನರನ್ನು ಒಂದು ಮರಳು ಮಾಡ್ತಾ ಇದ್ದಾರೆ. ಒಂದು ಚುನಾವಣಾ ರೀತಿಯ ಒಂದು ಗಿಮಿಕ್ಸ್, ಒಂದು ಅವರ ಚುನಾವಣಾ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿದ್ದಾರೆ ಅಂತೇಳಿ ಜನರಿಗೆ ತೋರಿಸಲಿಕ್ಕೆ ಒಂದು ಮುಖವಾಡ ಮಾತ್ರ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇನ್ನು ಕೂಡ ಹಲವಾರು ವಿಚಾರಗಳ ಕುರಿತು ಚರ್ಚೆ ಮಾಡಲಿಕ್ಕಿದೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಅತಿಥಿಯಾದಂತಹ ಲಾಲಾಜಿ ಮೆಂಡನ್ ಅವರು ಇದ್ದಾರೆ. ಲಾಲಾಜಿ ಮೆಂಡನ್ ಅವರೇ, ಕಾಪು ತಾಲೂಕಾಗಿ ಘೋಷಣೆ ಆಯಿತು. ಬಹುಶಃ ಬಹಳಷ್ಟು ತಾಲೂಕುಗಳು ಆಗುವಾಗ ಬಹಳಷ್ಟೊಂದು ಪ್ರತಿಭಟನೆಗಳು, ಬೇಡಿಕೆಗಳು ಇಟ್ಕೊಂಡು ಆದಂತಹ ತಾಲೂಕು. ಆದರೆ ಕಾಪು ತಾಲೂಕು ಘೋಷಣೆ ಆಗುವಾಗ ಯಾವುದೇ ಒಂದು ರೀತಿಯಾದಂತಹ ಸೀರಿಯಸ್ ಪ್ರತಿಭಟನೆಗಳಾಗಲಿಲ್ಲ ಅಥವಾ ಬಹಳಷ್ಟು ಏನು ಆಗಲೇಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರಲಿಲ್ಲ. ಸಡನ್ ಆಗಿ ಕಾಪು ತಾಲೂಕು ಅನ್ನುವಂಥದ್ದು ಘೋಷಣೆ ಆಯಿತು. ನಿಜಕ್ಕೂ ಕಾಪು ತಾಲೂಕು ಬೇಕಿತ್ತ? ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ತಾಲೂಕು ಅಥವಾ ಈ ರೀತಿಯಲ್ಲೆಲ್ಲ ಆದರೆ ಸ್ವಲ್ಪ ಅನುಕೂಲ ಇರ್ಬೋದು, ಆಗ್ತದೆ. ಆದರೆ ನಮ್ಮಲ್ಲಿ ಎಂತ ಆಗಿತ್ತು, ವಿನಾಯಕ್ ಕುಮಾರ್ ಸೊರಕೆ ಅವರು ಹಿಂದೆ ಉಸ್ತುವಾರಿ ಸಚಿವರಾಗಿದ್ದಾಗ ತಾಲೂಕು ಬಗ್ಗೆ ಅವರು ಏನು ಪ್ರಯತ್ನ ಪಟ್ಟಿಲ್ಲ.
ಅವರ ಸಚಿವ ಸ್ಥಾನ ಹೋದ ನಂತರ ಆಗ ಅವರಿಗೆ ಜ್ಞಾನೋದಯ ಆಯಿತು. ಏನಾದರೂ ಒಂದು ಚುನಾವಣೆಗೆ ನಾನು ಒಂದು ತಾಲೂಕು ಮಾಡಿ ಏನಾದರೂ ಅಗ್ಗದ ಪ್ರಚಾರ ತಗೊಳ್ಬೋದು ಎಂಬ ಹಿನ್ನೆಲೆಯಿಂದ ಅದಕ್ಕೆ ನಮ್ಮ ಅಲ್ಲಿಯ ಒಬ್ಬ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಇದ್ದರು, ಶ್ರೀಯುತ ಲೀಲಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಸಮಿತಿಯನ್ನು ಮಾಡಿದರು. ಮಾಡಿ ಒಂದು ಪಾದಯಾತ್ರೆ ಕೂಡ ಮಾಡಿದರು. ಆಗ ನಾವೆಲ್ಲ ಹೇಳಿದ್ದೇವೆ, ಹಿಂದೆ BJP ಸರ್ಕಾರ ಇದ್ದಾಗ ಸುಮಾರು 43 ಪಟ್ಟಣಗಳನ್ನು ಸೇರಿಸಿ ತಾಲೂಕು ಘೋಷಣೆ ಆಗಿತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ಬ್ರಹ್ಮಾವರ ಕೂಡ ಆಗಿತ್ತು. ಅಂಥದ್ದಕ್ಕೆ ಯಾವುದೇ ಅನುದಾನ ಪೈಸೆ ಕೂಡ ಕೊಡದೆ ಅಲ್ಲಿ ಅದು ಹಾಗೆಯೇ ಉಳಿದಿತ್ತು. ನಮ್ಮ ಅಪೇಕ್ಷೆ ಏನಿತ್ತು, ಏನು ಮುಂಚೆ ಘೋಷಣೆ ಆಗಿತ್ತು ಅಂಥ ತಾಲೂಕುಗಳಿಗೆ ಫಂಡ್ ಕೊಡಬೇಕು. ಮತ್ತು ಒಂದು ತಾಲೂಕಿನ ಹಿಂದೆ ಕನಿಷ್ಠ ಒಂದು 30-35 ಇಲಾಖೆಗಳು ಬರ್ತದೆ, ಒಂದು ತಾಲೂಕು ಪಂಚಾಯತ್ ಬರ್ತದೆ. ಈಗ ನಮ್ಮ ಇರುವಂಥ ತಾಲೂಕು ಪಂಚಾಯತ್ ಮೆಂಬರ್ಸು ಆಯಾ ತಾಲೂಕಿಗೆ ಬಂದಾಗ ಅದು ಇಬ್ಬಾಗ ಆಗಿ ಹೋಗ್ತದೆ. ಅದು ಪ್ರಾಮಾಣಿಕವಾಗಿ ಅದು ಏನು ಆಗಬೇಕು ಅದು ಆಗಲಿ, ತೊಂದರೆ ಇಲ್ಲ ಅದರ ಬಗ್ಗೆ. ಆದರೆ ಇಲ್ಲಿವರೆಗೆ ಎಂತ ಮಾಡಿದರು, ಈಗ ತಾಲೂಕು ಘೋಷಣೆ ಆದಾಗ ಕೆಲವು ಗ್ರಾಮದವರಿಗೆ, ಉದಾಹರಣೆಗೆ ಬೆಳ್ಳೆಯವರು, ಅವರಿಗೆ ಉಡುಪಿಗೆ 4 ಕಿಲೋಮೀಟ್ರ್ ಇರುವುದು, ಕಾಪುಗೆ ಒಂದು 10-12 ಕಿಲೋಮೀಟ್ರ್ ಬರಬೇಕು ಅವರು ಕನಿಷ್ಠ. ಇಂಥ ಸ್ಥಿತಿಯಲ್ಲಿ ಅವರು ಯಾವುದು ಉಡುಪಿಯನ್ನು ಆಯ್ಕೆ ಮಾಡಿಕೊಂಡು ಅಂಥದ್ದು ಎಷ್ಟೋ ಸಮಸ್ಯೆ. ಆ್ಯಕ್ಚುಲಿ ನಮ್ಮಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೋಡೋದಾದರೆ ಈಗ ಪೆರಡೂರು, ಹಿರಿಯಡ್ಕ ಈ ಭಾಗ ಎಲ್ಲ ಅವರಿಗೆ ಉಡುಪಿ ಹತ್ತಿರ. ಕಾಪು ಕ್ಷೇತ್ರದ ಮಟ್ಟ ಇಡೀ ಕ್ಷೇತ್ರವನ್ನೇನು ತಾಲೂಕಾಗಿ ಮಾಡಿಲ್ಲ. ಈಗ ಕಾರ್ಕಳದಲ್ಲಿ ಇಡೀ ಕಾರ್ಕಳ ಕ್ಷೇತ್ರವನ್ನು ಒಂದು ತಾಲೂಕಾಗಿ ಪರಿಗಣಿಸಿದ್ದಾರೆ. ಹಿಂದೆ ನಮ್ಮ ಕಾಪು ಕ್ಷೇತ್ರದಲ್ಲಿದ್ದಂಥ 3 ಪಂಚಾಯತನ್ನು ಕೂಡ ಕಾರ್ಕಳಕ್ಕೆ ಇಲ್ಲಿಂದ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಅಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕಿಗೆ ಮುಂದೆ ಭವಿಷ್ಯ ದೃಷ್ಟಿಯಿಂದ ಆಗ್ಬೋದು. ಆದರೆ ಇವರೀಗ ಏನು ಹಣ ತರದೆ ಬರೀ ಒಂದು ಘೋಷಣೆ ಮಾಡಿಬಿಟ್ರೆ, ಕಟ್ಟಡ ಕೂಡ ಕೊಡಲಿಲ್ಲ, ಪುರಸಭೆ ಕಟ್ಟಡ ತಾಲೂಕು ಕಚೇರಿಯನ್ನು ಮಾಡೋದು. ಈಗ ತಹಶೀಲ್ದಾರ್ 3 ಕಡೆ ಜವಾಬ್ದಾರಿ ತಗೊಳ್ತಾ ಇದ್ದಾರೆ, ಬ್ರಹ್ಮಾವರ, ಉಡುಪಿ, ಕಾಪುಗೆ ಒಬ್ಬರೇ ತಹಶೀಲ್ದಾರ್. ಒಂದು 7-8 ಜನ ಸಿಬ್ಬಂದಿಯನ್ನು ಕೂಡ ಇಷ್ಟವರೆಗೆ ಅವರು ಕಾಪು ಮೊನ್ನೆ 2 ತಾರೀಕಿನ ನಂತರ ಘೋಷಣೆ ಮಾಡ್ತಾರೆ ಅಂತೇಳಿ ಅಥವಾ ಸಿದ್ದರಾಮಯ್ಯರು ಬಂದಾಗ ಇಲ್ಲಿ ಘೋಷಣೆ ಮಾಡಿಬಿಟ್ರು. ಆದರೆ ಇನ್ನೂ ಕೂಡ ಅದನ್ನು ಕಾಪು ಅಂತೇಳಿ ಐಡೆಂಟಿಫೈ ಮಾಡಿ ಒಂದು ತಾಲೂಕಿಗೆ ಗುರುತಿಸುವಂಥ ರೀತಿಯಲ್ಲಿ ಅಧಿಕಾರಿಗಳನ್ನು ಕೊಟ್ಟಿಲ್ಲ. ಬೇರೆ ಬೇರೆ ಕಡೆ ಇನ್ಚಾರ್ಜ್ ಅಧಿಕಾರಿಗಳನ್ನು ಕೊಟ್ಟು ಈಗ ಕಾರ್ಯಕ್ಷೇತ್ರ ಶುರು ಮಾಡಿದ್ದಾರೆ ಅಷ್ಟೇ. ಇನ್ನೂ ಕೂಡ ಒಂದು ಪೂರ್ಣ ಪ್ರಮಾಣ ಮಾಡಲಿಕ್ಕೆ ಇನ್ನೊಂದು 2-3 ವರ್ಷ ಹೋಗ್ಬೋದು ಕನಿಷ್ಠ. ಇವರೊಂದು ಚುನಾವಣೆಗೆ ಒಂದು ಏನಾದರೂ ನಾನು ಮಾಡಿದ್ದೇನೆ ಅಂತ ತೋರಿಸಲಿಕ್ಕಾಗಿ ಒಂದು ಘೋಷಣೆ ಮಾಡಿದ್ದಾರೆ. ಇದು ಮಾಡಬೇಕಿದ್ರೆ ಅವರ ಉಸ್ತುವಾರಿ ಸಚಿವರಾಗಿದ್ದಾಗ ಸೊರಕೆಯವರು 3 ವರ್ಷ ಮುಂಚೆ ಮಾಡ್ಬೋದಿತ್ತು, ಆಗ ಪ್ರಾರಂಭ ಮಾಡ್ಬೋದು. ಈಗ ಬಜೆಟ್ ಇಯರ್ ಕೊನೆಗೆ ಘೋಷಣೆ ಮಾಡಿ ಈಗ ಅದಕ್ಕೆ ಫಂಡ್ ಕೂಡ ಇಲ್ಲ, ಅಧಿಕಾರಿಗಳು ಕೂಡ ಇಲ್ಲ. ಆ ರೀತಿಯಲ್ಲಿ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಅದನ್ನು ತಂದು ನಿಲ್ಲಿಸಿದ್ದಾರೆ. ಮುಂದೆ ನಮ್ಮದೇ ಸರ್ಕಾರ ಬಂದಾಗ ಅಥವಾ BJP ಸರ್ಕಾರ ಬಂದಾಗ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಕಾಯಕಲ್ಪನಾ ಮುಂದೆ ತರ್ಬೋದು. ಆದರೆ ಈಗ ಒಂದು ಚುನಾವಣಾ ಗಿಮಿಕ್ಸಿಗಾಗಿ ಅದೊಂದು ತಾಲೂಕು ಘೋಷಣೆ ಮಾಡಿದಾಗಿ ಈಗಿನ ಸ್ಥಿತಿಯಲ್ಲಿ ಉಂಟು. ಮತ್ತು ಹಿಂದೆ ನಮ್ಮ ಅಭಿವೃದ್ಧಿ ದೃಷ್ಟಿ ನೋಡೋದಾದರೂ ಕೂಡ ಕೇಂದ್ರ ಸರ್ಕಾರದಿಂದ CRF ಫಂಡ್, ನಮ್ಮ ಶೋಭಾ ಕರಂದ್ಲಾಜೆ ಅವರು ಸುಮಾರು 58 ಕೋಟಿಯವರೆಗೆ ಕಾಪು ಕ್ಷೇತ್ರಕ್ಕೆ ಅನುದಾನ ತಂದು ಕಾಮಗಾರಿ ಪ್ರಾರಂಭ ಆಗಿದೆ. ಒಂದು 7-8 ದೊಡ್ಡ ದೊಡ್ಡ ರಸ್ತೆ ಕೊಟ್ಟಿದ್ದಾರೆ, 6-7 ಕೋಟಿ ರಸ್ತೆ. ಎಲ್ಲಿ ಕಡೆ ಕೂಡ ಇಲ್ಲಿ ಅದು ನಮ್ಮ ಅನುಷ್ಠಾನ ಮಾಡೋದು ಯಾವಾಗಲೂ ಕೇಂದ್ರದ ಹಣ ಬಂದರೆ PWD ಅಥವಾ ಜಿಲ್ಲಾ ಪಂಚಾಯತಿ ಬೇರೆ ಬೇರೆ ಇಲಾಖೆಯ ಮೂಲಕ ಅದು ಅನುಷ್ಠಾನ ಆಗಬೇಕು. ಅನುಷ್ಠಾನ ಮಾಡೋದು ರಾಜ್ಯ ಸರ್ಕಾರದ ಇಲಾಖೆಯ ಮೂಲಕ. ಶೋಭಕ್ಕನವರು ಕೇಂದ್ರದಿಂದ 58 ಕೋಟಿ ರೂಪಾಯಿವರೆಗೆ ಕಾಪು ಕ್ಷೇತ್ರಕ್ಕೆ ಕೊಟ್ಟಂಥ ಅನುದಾನ ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಸುಮಾರು ಇಡೀ ಉಡುಪಿ ಜಿಲ್ಲಾ ದೃಷ್ಟಿಯಿಂದ ನೋಡಿದರೂ ಕೂಡ 178 ಕೋಟಿವರೆಗೆ ಕೂಡ ಬಂದಿದೆ. ಎಲ್ಲ ಕಾಮಗಾರಿಯನ್ನು ಕೂಡ ಸೊರಕೆಯವರು ಬಂದು ಗುದ್ದಾರಿ ಪೂಜೆ ಮಾಡಿ ಹೋಗೋದು. ಮೊನ್ನೆ ಎಲ್ಲಿವರೆಗೆ ನಮ್ಮ ಓಂತಿ ಬೆಟ್ಟ ಹತ್ರ, ಕೊಡಿಬೆಟ್ಟ ಆ ಭಾಗದಲ್ಲಿ ಶೋಭಕ್ಕ ಗುದ್ದಲಿ ಕಾಮಗಾರಿಯನ್ನು ಪೂರ್ಣ ಆದದ್ದನ್ನು ಇನಾಗ್ರೇಷನ್ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಪುನಃ ಸೊರಕೆಯವರು ಹೋಗಿ ಅವರೊಂದು ಬ್ಯಾನರ್ ಹಾಕಿ ಅವರು ಕೂಡ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದಾಗಿ ಮಾಡಿದೆ. ಹಾಗೆ ಕೇಂದ್ರದ ಹಣ CRF ಫಂಡ್ ಅಂದರೆ ಸೆಂಟ್ರಲ್ ರೋಡ್ ಫಂಡ್ ಅಂತಲೇ ಹೆಸರು ಅದಕ್ಕೆ. ಅಂಥ ಫಂಡನ್ನು ಇವರ ಕಾಮಗಾರಿ ಅಂತೇಳಿ ಜನರಿಗೆ ಒಂದು ಆ ರೀತಿ ಬಿಂಬಿಸುವಂಥ ಅಥವಾ ಗುದ್ದಾರಿ ಪೂಜೆ ಪ್ರಾರಂಭಿಸುವಂಥ ಅಥವಾ ಶೋಭಕನಿಗೆ ಒಂದು ಸೌಜನ್ಯಕ್ಕಾಗಿ ಕೂಡ ಅಲ್ಲಿ ಹೇಳುವಂಥ ಒಂದು ಇದು ಕೂಡ ಅವರ ಮನೋಭಾವದಲ್ಲಿ ಇಲ್ಲ. ಆ ರೀತಿಯಲ್ಲಿ ಅವರಿಗೆ ತಿಳಿಸದೇ ಎಷ್ಟೋ ಕಡೆ ಗುದ್ದಾರಿ ಪೂಜೆ ಮಾಡಿ ಪ್ರಾರಂಭ ಮಾಡಿ ಕೇಂದ್ರದ ಹಣ ಆದರೂ ತೊಂದರೆ ಇಲ್ಲ, ಅವರ ಹಣ ಅಂತೇಳಿ ಅನುದಾನ ಅಂತೇಳಿ ಆ ಥರ ಜನರನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಹಾಗೆ ಬಿಂಬಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿದೆ ಅನ್ನುವಂಥದ್ದು BJP ಪಕ್ಷ ಬಹಳಷ್ಟು ಬಾರಿ ಹೇಳ್ತಾ ಇದೆ. ಆದರೆ ಇಷ್ಟೆಲ್ಲ ಹೇಳಿ ಕೂಡ ಬಹಳಷ್ಟು ಸಮಾವೇಶಗಳನ್ನು ಮಾಡ್ತಾ ಇದೆ, ರಾಷ್ಟ್ರೀಯ ನಾಯಕರನ್ನ ಕರ್ಕೊಂಡು ಬರ್ತಾ ಇದೆ ಕರಾವಳಿಯತ್ತ. ಸೊ ನೆಲಕಚ್ಚಿದ ಮೇಲೆ ಇನ್ನೆಲ್ಲೋ ಒಂದು ಕಡೆ BJPಗೆ ಭಯ ಇದೆ, ಎಲ್ಲಾದರೂ ಮತ್ತೆ ಕಾಂಗ್ರೆಸ್ ಬರ್ಬೋದು ಅನ್ನುವಂಥದ್ದು. ನಮಗೆ ಉತ್ತರ ಭಾರತದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಕಾರ್ಯತಂತ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ಪರ ಚಿಂತನೆಯಲ್ಲಿ ಸಾಕಷ್ಟು ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತಲ್ಲಿ ನಾವು ಅದನ್ನು ಮಾಡಿ ತೋರಿಸಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಇದೊಂದು ನಿರ್ಣಾಯಕ ಘಟ್ಟ. ಈಗ ಶಾಲೆಯಲ್ಲಿ ಮಕ್ಕಳು ಪರೀಕ್ಷೆಗೆ ಓದ್ತಾರೆ, ಬರೆಯುವಾಗ ಪರೀಕ್ಷೆಗೆ ಬರೆದರೆ ಮಾತ್ರ ಪಾಸಾಗೋದು.
ಹಾಗೆ ನಮ್ಮ ತಯಾರಿ ಇಷ್ಟವಾಗಿ ಏನಿದ್ರು ಕೂಡ ನಾವೊಂದು ತಯಾರಿ ಹಂತದಲ್ಲಿದ್ದೆವು. ಇದೊಂದು ನಿರ್ಣಾಯಕ ಹಂತ. ಈಗ ನಾವು ಕಾರ್ಯಕರ್ತರು ಎಲ್ಲರನ್ನು ಅದನ್ನು ತೊಡಗಿಸಿಕೊಂಡು ಅದನ್ನು ಅವರನ್ನು ಕಾರ್ಯಕ್ಷೇತ್ರಕ್ಕೆ ತೊಡಗಿಸಬೇಕು. ಆ ರೀತಿಯಲ್ಲಿ ನಮ್ಮ ನಾಯಕರು ಕಾರ್ಯಕರ್ತರಿಗೆ ಒಂದು ಪ್ರೇರೇಪಣೆ ಕೊಟ್ಟು, ಸ್ಫೂರ್ತಿ ಕೊಟ್ಟು ನಮ್ಮ ಸಂಘಟನೆಗೆ ಅವರು ಬಲ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನು ನಾವು ಸದ್ಬಳಕೆ ಮಾಡಬೇಕು. ಅಂಥವರ ಸೇವೆ ನಮಗೆ ಸಿಗಬೇಕು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು ಕೂಡ ನಮ್ಮ ಕರಾವಳಿ ಬಗ್ಗೆ ಭಾಳ ಅಭಿಮಾನ ಅವರಿಗೆ. ಪ್ರತಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಕೂಡ ಒಂದು ಮಂಗಳೂರು ನೆಹರು ಮೈದಾನ ಅಂತ ಉಡುಪಿಗೆ ಅವರು ಚುನಾವಣಾ ಸಂದರ್ಭ ಬಂದೇ ಹೋಗ್ತಾಯಿದ್ರು. ಅದೇ ರೀತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಮೊನ್ನೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಅವರು ಕೂಡ ಮೊನ್ನೆ ಮಂಗಳೂರು ಬಂದರು. ಈ ರೀತಿಯ ಒಂದು ಕಾರ್ಯಕರ್ತರ ಒಂದು ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ, ಒಂದು ಸ್ಫೂರ್ತಿ ಕೊಡಲಿಕ್ಕೆ, ನಮಗೆಲ್ಲ ಪ್ರೇರೇಪಣೆ ಕೊಡಲಿಕ್ಕೆ ಅವರು ಬರುವುದು ಸಹಜ ಮತ್ತು ಬರಲೇಬೇಕು. ಆ ಥರ ನಮ್ಮ ಕರ್ನಾಟಕದಲ್ಲಿ ಒಂದು ಖಂಡಿತವಾಗಿ ದಕ್ಷಿಣ ಭಾರತ ಹೆಬ್ಬಾಗಿಲು ಅಂತೇಳಿ BJP ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಬಹಳ ಅಭಿಮಾನದಿಂದ ಕರ್ನಾಟಕವನ್ನು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ಖಂಡಿತ ಗೆದ್ದೇ ಗೆಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ 5ಕ್ಕೆ 5 ಸೀಟು, ಅದರಲ್ಲಿ ಕಾಪು ಕ್ಷೇತ್ರ ಕೂಡ ಸೇರಬೇಕೆಂಬ ಒಂದು ಅಪೇಕ್ಷೆ ನಮ್ಮ ಕಾರ್ಯಕರ್ತರಲ್ಲಿದೆ, ಮತದಾರರಲ್ಲಿದೆ. ನಮ್ಮ ನಾಯಕರು ತುಂಬ ನಮ್ಮ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದನ್ನು ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ಕೂಡ ಮಾಡಿ ತೋರಿಸ್ತಾರೆ. ಖಂಡಿತ ಗೆದ್ದೇ ಗೆಲ್ತೇವೆ ಎಂಬ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮಲ್ಲೆಲ್ಲ ಇದೆ. ಮೋದಿ ಹವಾ ಇಲ್ಲೂ ವರ್ಕೌಟ್ ಆಗತ್ತಾ? ಒಳ್ಳೆಯ ಪ್ರಭಾವ ಇದೆ. ಮೋದಿಯವರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೀಗ ಒಳ್ಳೊಳ್ಳೆಯ ರೀತಿಯ ಸಾಧನೆ ಮಾಡಿದ ತೋರಿಸಿದಂಥ ಒಬ್ಬ ನೇತಾರ. ಹಾಗಾಗಿ ಇಲ್ಲಿ ಕೂಡ ಕಳೆದ ಬಾರಿ ನಮ್ಮ ಲೋಕಸಭೆಯಲ್ಲಿ ಶೋಭಕ್ಕ ಇಲ್ಲಿ ಸ್ಪರ್ಧೆ ಮಾಡಿದಾಗ ಸುಮಾರು 28,000 ಕಾಪು ಕ್ಷೇತ್ರ ಕೂಡ ನಮಗೆ ಲೀಡ್ ಬಂತು. ನನ್ನ ಚುನಾವಣೆಯಲ್ಲಿ ನಾನು ಸೋತಾಗ ಬರೀ 1,855 ಓಟಲ್ಲಿ 1%ನ ಒಳಗಿನ ಅಂತರದಲ್ಲಿ ನಾವು ಸೋತಂಥ ಕ್ಷೇತ್ರ. ಒಂದು ವರ್ಷವಾಗಿ ನಾವು ಚೇತರಿಕೆ ಕೊಂಡು 28,000 ಲೀಡ್ ಕೊಟ್ಟಿದ್ದೇವೆ. 75,000 ಓಟ್ ಕಾಪಲ್ಲಿ ಕೂಡ ಬಂದಿದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಕೂಡ ಶೋಭಕ್ಕನವರಿಗೆ ಲೋಕಸಭೆಯಲ್ಲಿ ನಾವು ಗೆದ್ದಾಗ 1,85,000ವರೆಗೆ ನಾವು ಲೀಡ್ ಕೊಟ್ಟಿದ್ದೇವೆ. ಆ ರೀತಿಯಲ್ಲಿ ಮೋದಿಯವರ ಪ್ರಭಾವ, ಬಹುಶಃ ಅಂಥ ಒಬ್ಬ ನಾಯಕ ಸಿಗುವುದಾದರೆ ಅದು ದೇಶದ ಪುಣ್ಯ. ಅದು ನಮ್ಮ ಜನತೆಗೆ ಸಿಕ್ಕಿದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಆ ಮೋದಿಯವರ ಪ್ರಭಾವವನ್ನು ಜನತೆಗೆ ತಲುಪಿಸುವಂತೆ, ಯಾಕಂದರೆ ತುಂಬ ಅಭಿವೃದ್ಧಿ ಕಾಮಗಾರಿ ಕೊಟ್ಟಿದ್ದಾರೆ, ಅದನ್ನು ಜನತೆಗೆ ತಲುಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿ ಯಶಸ್ವಿ ಆದರೆ ಖಂಡಿತವಾಗಿ ನಮ್ಮ ಗುರಿ ಖಂಡಿತವಾಗಿ ನಾವು ಮುಟ್ತೇವೆ. ಆ ವಿಶ್ವಾಸ ಇದೆ. ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳಷ್ಟು ದೊಡ್ಡದಿದೆ. ಹೈಕಮಾಂಡ್ ಟಿಕೆಟನ್ನು ನೀಡುತ್ತೆ. ಹೈಕಮಾಂಡ್ ಟಿಕೆಟನ್ನು ನೀಡಿದಾಗ ನಿಮ್ಮ ಅಭ್ಯರ್ಥಿಗಳು ಒಮ್ಮತದಿಂದ ಒಪ್ಪುತ್ತಾರಾ ಹೈಕಮಾಂಡ್ನ ನಿರ್ಧಾರವನ್ನು? ಅದು ಎಲ್ಲ ಪಾರ್ಟಿಯಲ್ಲಿ ಈ ಥರ ಒಂದು ಪ್ರಕ್ರಿಯೆ ಇರ್ತದೆ. ಒಮ್ಮೆ ನಿರ್ಣಾಯಕ ಹಂತಕ್ಕೆ ಬಂದಾಗ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಕಾರ್ಯ ಮಾಡ್ತಾರೆ. ಆ ಒಂದು ವಿಶ್ವಾಸ ಇದೆ. ಎಲ್ಲರನ್ನೂ ಒಂದು ಪ್ರೀತಿಯಿಂದ ನಾವು ಅವರನ್ನು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಬೇರೆ ಬೇರೆ ಜವಾಬ್ದಾರಿ ಕೊಡ್ತೇವೆ. ನಾವು ಕೊಟ್ಟಾಗ ಅದನ್ನು ನಿಭಾಯಿಸಿದಂಥ ಎಷ್ಟೋ ಉದಾಹರಣೆ ಇದೆ. ಅದನ್ನು ಮಾಡಿ ತೋರಿಸಿದ್ದಾರೆ. ಹಿಂದೆ ಗೆಲ್ಲಿಸುವಂಥ ಪ್ರಯತ್ನದಲ್ಲಿ ನಾವು ಲೋಕಸಭೆಯಲ್ಲಿ ಅದನ್ನು ಮಾಡಿ ತೋರಿಸಿದೆ. ಅದೇ ರೀತಿಯಲ್ಲಿ ಹಿಂದೆ MLA ಆದಾಗ ಕೂಡ, ನಾನು 2 ಬಾರಿ MLA ಗೆದ್ದಾಗ ಕೂಡ ಅದನ್ನು ಹೆಚ್ಚಿನ ಕಾರ್ಯಕರ್ತರು ನಮ್ಮ ಪ್ರಮುಖರೆಲ್ಲ ಸೇರಿ ನಾವು ಒಗ್ಗೂಡಿ ಕೆಲಸ ಕಾರ್ಯದಲ್ಲಿ ಜಯಗೊಂಡಿದ್ದೇವೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಸ್ವಲ್ಪ ರಾಜ್ಯದ ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಗಿರ್ಬೋದು. ಆದರೆ ಮತ್ತೆ ನಾವು ಪುನಶ್ಚೇತನಗೊಂಡಿದ್ದೇವೆ ಲೋಕಸಭೆಯಲ್ಲಿ. ಮತ್ತೆ ಅದನ್ನು ನಾವು ಸಾಧಿಸಿ ತೋರಿಸ್ತೇವೆ. ನಾವು ಈ ಬಾರಿ ಕರಾವಳಿಯನ್ನು ಬಹಳಷ್ಟು ಪ್ರತಿಷ್ಠೆಯ ಕಣವಾಗಿ ತಗೊಳ್ತಾ ಇದೆ, ಏನಂತೀರಾ? ಕರಾವಳಿ ಅಂತಲ್ಲ, ಇಡೀ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಿಂದ, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಒಳನಾಡು ಪ್ರದೇಶ ಇರ್ಬೋದು, ಮಲೆನಾಡು ಇರ್ಬೋದು, ಕರಾವಳಿ ಕೂಡ. ಕರಾವಳಿಯಲ್ಲಿ ಆ ರೀತಿಯ ತುಂಬ ಘಟನೆ ಆಗಿದೆ. ಯಾಕಂದರೆ ನಮ್ಮ 2 ಜಿಲ್ಲೆಯಲ್ಲಿ ಅಥವಾ 3 ಜಿಲ್ಲೆಯಲ್ಲಿ ತುಂಬ ಒಂದು ರೀತಿಯ ನಿರಪರಾಧಿ ಕಾರ್ಯಕರ್ತರು ಹತ್ಯೆ ಆದಂಥ ಘಟನೆ ಇದೆ. ಇತ್ತೀಚಿನ ನಮ್ಮ ಘಟನೆಯಲ್ಲಿ ನಮ್ಮ ಪ್ರಶಾಂತ್ ಪೂಜಾರಿ ಮೂಡಬಿದಿರಿನ ಇರ್ಬೋದು, ಶರತ್ ಮಾಡಿಬ ಮಂಗಳೂರು ಸೈಡ್ನಲ್ಲಿ, ಅದೇ ರೀತಿ ಮೊನ್ನೆ ದೀಪಕ್ ರಾವ್ ಅಲ್ಲಿ, ಪರೇಶ್ ಮೇಸ್ತಾ ಹೊನ್ನಾವರದಲ್ಲಿ, ಎಲ್ಲ ಕಡೆ ಪಾಪ ಬಹಳ ಒಂದು ಪ್ರಾಮಾಣಿಕ ಕಾರ್ಯಕರ್ತರು ನಾವು ಕಳ್ಕೊಂಡಿದ್ದೇವೆ. ಅದು BJPಯಿಂದ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ, ಹಿಂದೂ ಸಂಘಟನೆಯಿಂದ ಬೇರೆ ಬೇರೆ ನಮಗೆ ಒಂದು ರಾಜ್ಯಕ್ಕೆ, ದೇಶಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಂಥ ಎಷ್ಟೋ ಯುವ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೇಳಿ ಜನ ಇವತ್ತು ಆ ರೀತಿಯ ಒಂದು ಹಣೆಪಟ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಹತ್ಯಾಕಾಂಡದ ಸುಮಾರು 24 ಕಾರ್ಯಕರ್ತರನ್ನು ಕಳ್ಕೊಳ್ಳೋದಂದರೆ ಅದೊಂದು ಸಾಮಾನ್ಯ ಸಂಗತಿಯಲ್ಲ. ಯಾಕಂದರೆ ಅಂಥ ಒಂದು ಜನರ ಭಾವನಾತ್ಮಕವಾದಂಥ ವಿಷಯ ಇವತ್ತು ಜನರ ಬಾಯಿಯಿಂದ, ಮನಸ್ಸಿಂದ ಬರ್ತಾಯಿದೆ. ಜೊತೆಗೆ ಸುಮಾರು 3,500 ರೈತರ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂಥವರಿಗೆಲ್ಲ ಪರಿಹಾರ ಕೂಡ ಕೆಲವರಿಗೆ ಕೊಟ್ಟಿಲ್ಲ, ಅಥವಾ ಭಾಳ ಉಡಾಫಿ ಮಾತಿಂದ ಅವರೆಲ್ಲ ಬೇರೆ ಬೇರೆ ಕಾರಣದಿಂದ ಸತ್ತಿದ್ದಾರೆ ಅಂತೇಳಿ ಕೂಡ ಸರ್ಕಾರ ಕೈ ಚೆಲ್ಲಿದಂಥ ಎಷ್ಟೋ ಉದಾಹರಣೆ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ ದರೋಡೆ ಪ್ರಕರಣ ಇರ್ಬೋದು,
ಅತ್ಯಾಚಾರ ಪ್ರಕರಣ ಇರ್ಬೋದು, ಇಂಥದ್ದು ಕಾಂಗ್ರೆಸ್ನ ದೌರ್ಭಾಗ್ಯದ ಹಲವಾರು ಘಟನೆ ಇದೆ. ಹಾಗಾಗಿ ಅದನ್ನೆಲ್ಲ ಜನತೆ ಖಂಡಿತವಾಗಿ ಇದಕ್ಕೆ ಒಂದು ಒಳ್ಳೆಯ ಪ್ರತ್ಯುತ್ತರ ಕೊಡ್ತಾರೆ. ಅದು ಕೊಡುವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಪಾಠ ಕಲಿಸಿ ಕೊಡ್ತಾರೆ. ಆ ರೀತಿಯ ಒಂದು ನಂಬಿಕೆ ನಮಗೆ ಇದೆ. ಖಂಡಿತವಾಗಿ ಕಾಂಗ್ರೆಸ್ಸನ್ನು ಈ ಬಾರಿ ಜನತೆ ಖಂಡಿತವಾಗಿ ದೂರ ಮಾಡ್ತಾರೆ, ಸೋಲಿಸ್ತಾರೆ ಅಂತ ಭಾವನೆ ಇದೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸುವರ್ಣ ಯುಗ, ಅದು ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೇವೆ. ಅಂಥ ಅವಕಾಶ ಅವಧಿ ಮತ್ತೆ ಬರಬೇಕು. ಜನತೆ ಅದನ್ನು ಕಾತರದಿಂದ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಕೇಂದ್ರದಿಂದ ನರೇಂದ್ರ ಮೋದಿ ಅವರ ಸರ್ಕಾರದ ಏನೆಲ್ಲ ಯೋಜನೆ ತಂದಿದ್ದಾರೆ ಅದು ಅನುಷ್ಠಾನ ಆಗಿ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು, ಜನತೆಗೆ ಸಿಗಬೇಕು. ದೇಶವನ್ನು ಬಲಿಷ್ಠವಾಗಿ ಮಾಡಬೇಕು. ಅದು ಗಡಿಯಲ್ಲಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಅಥವಾ ಜನರಿಗೆ ಕೊಡುವಂಥ ಉದ್ಯೋಗ, ಅದು ಸ್ಟಾರ್ಟಪ್ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಮೇಡ್ ಇನ್ ಇಂಡಿಯಾ ಇರ್ಬೋದು, ಈ ರೀತಿಯ ತುಂಬ ಯೋಜನೆ. ಅದರ ಜೊತೆಗೆ ಸ್ವಚ್ಛ ಭಾರತ ಕಲ್ಪನೆ ಬಹುಶಃ ಇಡೀ ಹಿಂದೆ ಮಹಾತ್ಮ ಗಾಂಧಿಯವರು ಕೊಟ್ಟ ಕಲ್ಪನೆ ಅದು. ಅದನ್ನು ಮತ್ತೆ ಯಾರು ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೊಂಡಂಥ ಉದಾಹರಣೆ ಇಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿ ಬಂದ ನಂತರ ಅದಕ್ಕೆ ಮತ್ತೆ ಚಾಲನೆ ಕೊಟ್ಟು ಅದಕ್ಕೆ ಇಡೀ ನಮ್ಮ ಸಮಾಜ ಸ್ಪಂದಿಸುವಂಥ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅಂಥದ್ದೇ ಒಂದು ಒಳ್ಳೆಯ ಉದ್ದೇಶದ ದೂರದೃಷ್ಟಿ ಉಳ್ಳಂಥ ಒಳ್ಳೆಯ ಸರ್ಕಾರ ಕೇಂದ್ರದಲ್ಲಿ ಬರಬೇಕು, ರಾಜ್ಯದಲ್ಲಿ ಬರಬೇಕು. ಬಹುಶಃ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಆಡಳಿತ ಇದ್ದರೆ ಆಡಳಿತ ಇನ್ನಷ್ಟು ಸುಗಮವಾಗಿ ಹೋಗ್ಬೋದು, ಮತ್ತು ಅಭಿವೃದ್ಧಿಗೆ ಖಂಡಿತವಾದಕ್ಕೆ ಜಾಸ್ತಿ ಚಾಲನೆ ಸಿಗ್ತದೆ. ಆ ಹಿನ್ನೆಲೆಯಲ್ಲಿ ಜನತೆ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಆ ಬದಲಾವಣೆ BJP ಪರವಾಗಿ ಬರುವಂಥ ಎಲ್ಲ ಶುಭ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬರಬೇಕು. ಉಡುಪಿ ಜಿಲ್ಲೆ 5ಕ್ಕೆ 5 ಕ್ಷೇತ್ರದಲ್ಲಿ ಕಾಪು ಕ್ಷೇತ್ರ ಕೂಡ ಸೇರ್ತದೆ. ಕಾಪು ಕ್ಷೇತ್ರ ಬಹಳ ಒಂದು ಭೌಗೋಳಿಕವಾಗಿ ಕರಾವಳಿ ಮತ್ತು ಮಲೆನಾಡು ಬೋರ್ಡರ್ ಇರುವಂಥ ಕಾರ್ಕಳ ಪ್ರದೇಶ ಇರ್ಬೋದು, ಅಥವಾ ತುಂಬ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂಥ ತುಂಬ ಪ್ರಗತಿಪರಕ್ಕೆ ಅವಕಾಶ ಇರುವಂಥ, ಜೊತೆಗೆ ನಮ್ಮಲ್ಲಿ ಅದು ರಾಷ್ಟ್ರೀಯ ಕೆಲವು ಯೋಜನೆಗಳ ಬಗ್ಗೆ ಇವತ್ತು ಕೇಂದ್ರದ ತೈಲ ಸಂಸ್ಕರಣಾ ಘಟಕ ಒಂದು ನಮ್ಮ ಪಾದೂರಲ್ಲಿ, ಕಾಪುರಲ್ಲಿ ಥರ ಬರ್ತಾ ಇದೆ. ಇನ್ನಷ್ಟೇ ಪ್ರಾರಂಭ ಆಗಬೇಕದು. ಅದರ ಜೊತೆಗೆ ವಿದ್ಯುತ್ ಘಟಕ ಇದೆ, ಮತ್ತು ವಿಂಡ್ ಬೇಸ್ಡ್ ಸುಜಿಲಾನ್ ಅಂತ ಸಂಸ್ಥೆ ಇದೆ. ಈ ರೀತಿಯಲ್ಲಿ ಜನರಿಗೆ ಉದ್ಯೋಗ ಕೊಡುವಂಥ ಹಲವಾರು ಯೋಜನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಬಹುಶಃ ಒಂದು ರೀತಿಯಲ್ಲಿ ನಮ್ಮ ಕಾಪು ಕ್ಷೇತ್ರದ ಕೊಡುಗೆ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತುಂಬ ರೀತಿಯಲ್ಲಿದೆ. ಅದು ದೇಶ ಸೇವೆಯಲ್ಲಿ ಇದೆ, ರಾಜ್ಯದ ವಿದ್ಯುತ್ತನ್ನು ಪರಿಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಕೂಡ ಇದೆ. ಹಾಗಾಗಿ ನಮ್ಮ ಜನತೆ ಏನು ಅಭಿವೃದ್ಧಿ ಬಯಸ್ತಾರೆ ಅದಕ್ಕೆ ಸರಿಯಾಗಿ BJP ಖಂಡಿತವಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸ್ಪಂದನ ಕೊಡ್ತಾ ಇದೆ. ಆ ಸ್ಪಂದನ ಸಕಾರಾತ್ಮಕವಾಗಿ BJPಗೆ ಒಂದು ಆಶಾಕಿರಣವಾಗಿ ಭವಿಷ್ಯ ದಿನಗಳಲ್ಲಿ BJP ಒಂದು ಒಳ್ಳೆಯ ಆಡಳಿತಕ್ಕೆ ಅದು ನಮಗೆ ಸುಗಮ ದಾರಿಯನ್ನು ಕಂಡುಕೊಳ್ತದೆ ಅಂತ ಹೇಳಿ ನನ್ನ ಆಶಯ. ಖಂಡಿತವಾಗಿ ಜನರು ಇದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಪ್ರೋತ್ಸಾಹಿಸ್ತಾರೆ, BJPಯನ್ನು ಗೆಲ್ಲಿಸ್ತಾರೆ ಎಂದು ಭಾವನೆ ಇದೆ. ಇಷ್ಟೊತ್ತು ಬಂದು ನಮ್ಮ VIP ಲಾಂಚಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಜನತೆಗೆ ತಿಳಿಸೋದಕ್ಕೆ ಧನ್ಯವಾದಗಳು. ವಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ VIP ಲಾಂಚ್ನ ವಿಶೇಷ. ನಿಮ್ಮಿಬ್ಬರ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ TV.